ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಟ್. ನಾವು ಈ ದಿವಸ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಏನು ಕಸ್ಟಡಿ ಸಾವು ಮತ್ತು ಆ ನಂತರ ಇದ್ದಿರುವಂಥ ಪ್ರಶ್ನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈ ಒಂದು ಸಾವು ಅದು ನ್ಯಾಯವೇ ಅನ್ನುವಂಥ ಪ್ರಶ್ನೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಖ್ಯಾತ ಮಾನವ ಹಕ್ಕುಗಳ ಪರವಾಗಿ ವಾದ ಮಾಡ್ತಾ ಇರುವಂಥ ವಕೀಲರಾಗಿರುವಂಥ ದಿನೇಶ್ ಹೆಗಡೆ ಒಳೆಪಾಡಿ ಅವರಿದ್ದಾರೆ. ನಾನು ಅವರನ್ನು ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಹೆಗಡೆ ಅವರೇ, ವೀಕ್ಷಕರೇ, ನೀವು ಈಗಾಗಲೇ ಇಲ್ಲಿ ವಿಜುವಲಲ್ಲಿ ನೋಡ್ತಾ ಇರುವಂಥದ್ದು ಇದು ಮಂಗಳೂರಿನಲ್ಲಿ ಮೊನ್ನೆ ಸಂಜೆ ನಡೆದಂಥ ಒಂದು ಪ್ರತಿಭಟನೆಯ ದೃಶ್ಯ. ಪಾದ್ರಿ ಸ್ಟ್ಯಾನ್ ಸ್ವಾಮಿ ಅವರ ಈ ಒಂದು ಅವರೇನು ನ್ಯಾಯಾಂಗದ ಸುಪರ್ದಿಯಲ್ಲಿರುವಾಗ ಉಂಟಾದಂಥ ಸಾವನ್ನು ವಿರೋಧಿಸಿ ಇಡೀ ಏನು ದೇಶದಲ್ಲಿ ಯಾವ ರೀತಿಯ ಪ್ರತಿಭಟನೆಗಳು ಪ್ರತಿರೋಧಗಳು ನಡೆದಿದೆ, ಅದೇ ರೀತಿಯ ಪ್ರತಿಭಟನೆ ಮಂಗಳೂರಲ್ಲಿ ಕೂಡ ನಡೆದಿತ್ತು. ಅದರ ವಿಜುವಲನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನಾನು ಒಟ್ಟು ಈ ಒಂದು ಸ್ಟ್ಯಾನ್ ಸ್ವಾಮಿಯವರ ಸಾವಿನ ಹಿನ್ನೆಲೆಯಲ್ಲಿ ಮಾತನಾಡುವಾಗ ಮಾನವ ಹಕ್ಕುಗಳ ವಿಚಾರವಾಗಿ, ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಚಾರವಾಗಿ, ಜೊತೆಗೆ ಏನು ಅಕ್ರಮ ಚಟುವಟಿಕೆಗಳ ತಡೆ ಕಾಯ್ದೆ ಏನಿದೆ UAPA ಈ ವಿಚಾರವಾಗಿ ಕೂಡ ಒಂದಷ್ಟು ವಿಚಾರಗಳನ್ನು ಮಾತಾಡಬೇಕಾಗಿದೆ. ಮತ್ತು ಈ ಮಾನವ ಹಕ್ಕುಗಳ ಹೋರಾಟಗಾರರಾಗಿರುವಂಥ ಸ್ಟ್ಯಾನ್ ಸ್ವಾಮಿ ಅವರು ಅವರ ಫಾದರ್ ಅವರು ಕ್ರೈಸ್ತ ಧರ್ಮಗುರು. ಅವರು ಆದಿವಾಸಿ ಜನರ ನಡುವೆ ಓಡಾಡಿಕೊಂಡು ಆದಿವಾಸಿ ಜನರ ಹಕ್ಕುಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದವರು. ಅವರು ಹಿಂಸೆಗೆ ಪ್ರಚೋದನೆ ಕೊಟ್ಟರು ಅನ್ನುವಂಥ ಏನು ನೆಪದ ಮೇಲೆ ಅವರನ್ನು ಕಳೆದ ವರ್ಷ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ನಂತರ ಅವರು ಅನಾರೋಗ್ಯಕ್ಕೆ ಈಡಾಗಿರ್ತಾರೆ. ಅನಾರೋಗ್ಯ ಇರುವ ಸಂದರ್ಭದಲ್ಲೇ ಅರೆಸ್ಟ್ ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಇರ್ತಾರೆ. ಕೊನೆಗೆ NIA ಸುದೀರ್ಘವಾದ ತನಿಖೆ ಅಥವಾ ವಿಳಂಬ ರೀತಿಯ ತನಿಖೆ ಮುಂದೆ ಹೋಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮೊನ್ನೆ ದಿವಸ ಜುಲೈ 5ರಂದು ಸ್ಟ್ಯಾನ್ ಸ್ವಾಮಿ ಅವರು ಮಧ್ಯಾಹ್ನ, ಆ ದಿವಸ ಅವರ ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೀತಾ ಇತ್ತು. ಅದೇ ದಿವಸ ಅವರು ಮೃತರಾಗ್ತಾರೆ. ನಾನು ಈ ಒಂದು ವಿಚಾರಗಳ ಬಗ್ಗೆ ಒಂದಷ್ಟು ಮೂಲಭೂತ ವಿಚಾರಗಳನ್ನು ಮಾತನಾಡಿಸುವ ಸಲುವಾಗಿ ಬೆಂಗಳೂರಿನಿಂದ ಶಿವಸುಂದರ್ ಅವರನ್ನು ಕೂಡ ಇವತ್ತು ಮಾತಾಡಿಸ್ತಾ ಇದ್ದೇವೆ. ಮಾನವ ಹಕ್ಕುಗಳ ಬಗ್ಗೆ ತುಂಬ ಆಳವಾದ ಅಧ್ಯಯನ ಮತ್ತು ಏನು ಕ್ಷೇತ್ರ ಕಾರ್ಯಗಳ ಹಿನ್ನೆಲೆಯಲ್ಲಿ ಶಿವಸುಂದರ್ ಅವರು ಬರಿತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ, ಚಿಂತಕರು ಕೂಡ. ಸ್ಟ್ಯಾನ್ ಸ್ವಾಮಿ ಅವರು ವಿಧಿವಾಸ ಆದ ಸಂದರ್ಭದಲ್ಲಿ ಕೂಡ ಅವರು ಅವರನ್ನು ನೆನಪಿಸಿಕೊಂಡು ಮಾತನಾಡಿದ್ದರು ಮತ್ತು ಲೇಖನಗಳನ್ನು ಕೂಡ ಬರೆದಿದ್ದರು. ಒಂದಷ್ಟು ವಿಚಾರಗಳನ್ನು ನಾವು ಮಾತನಾಡಿ ಶಿವಸುಂದರ್ ಅವರ ಹತ್ರ ಮಾತನಾಡಿದ ನಂತರ ಬಹುಶಃ ನಾವು ದಿನೇಶ್ ಹೆಗಡೆ ಒಳೆಪಾಡಿ ಅವರ ಜೊತೆಗೆ ನಾವು ಈ ವಿಚಾರವನ್ನು ಮಾತಾಡ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಈಗಾಗಲೇ ಶಿವಸುಂದರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹಲೋ ಸರ್. ಶಿವಸುಂದರ್ ಅವರ ಧ್ವನಿ ಏನು ಸಂಪರ್ಕ ಕಡಿತ ಆಗಿದೆ. ನಾನು ಮಾತುಕತೆಯನ್ನು ಮುಂದುವರಿಸ್ತೇನೆ. ಇದು ದಿನೇಶ್ ಹೆಗ್ಡೆ ಅವರೇ, ನಾವು ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರವಾಗಿ ಮತ್ತು ನಾನು ಈ ಪರ್ಟಿಕ್ಯುಲರ್ ಕಾಯ್ದೆ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿದೆ. ಒಂದಷ್ಟು ವಿಚಾರಗಳನ್ನು ಪದೇ ಪದೇ ನಾವು ಕೇಳುವಂಥ ಮಾತು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ. ಎಲ್ಲ ಪ್ರಕರಣಗಳು, ಎಲ್ಲ ಘಟನಾವಳಿಗಳು ಅದು ಮಾನವ ಹಕ್ಕಿನ ಈ ನಡುವೆ ಶಿವಸುಂದರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾನು ಧ್ವನಿ ಕೇಳಿಸ್ತಾ ಉಂಟಾ ಸರ್? ಹಲೋ ಸರ್. ಇದು ವಕೀಲರೇ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನಾವು ಆಗಾಗ ಕೇಳಿಸ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ ಮಾಧ್ಯಮಗಳಲ್ಲಿ. ಮತ್ತು ಭಾರತದ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿನೇ ಯಾವುದನ್ನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ, ಯಾವ ವಿಚಾರವನ್ನು ಮಾನವ ಹಕ್ಕುಗಳ ಉಲ್ಲಂಘನೆ. ಈಗ ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅದು ಮಾನವ ಹಕ್ಕುಗಳ ಉಲ್ಲಂಘನೆನಾ? ಅಥವಾ ಅವನಿಗೆ ವಿಚಾರಣೆಗೆ ಸಲುವಾಗಿ ಏನೋ ಬಾಯಿ ಬಿಡಿಸುವಂಥ ಏನಾದರೂ ತಂತ್ರಗಳು ಪೊಲೀಸರ ಹತ್ರ
ಟ್ರೆಡಿಷನಲ್ ಆಗಿ ನಡೆದುಕೊಂಡು ಬಂದದ್ದು. ವಿಚಾರಣೆ ಮಾಡಿದ ತಕ್ಷಣ ಅದು ಮಾನವ ಹಕ್ಕುಗಳ ಉಲ್ಲಂಘನೆನಾ? ನೀವು ಏನನ್ನು ಸ್ಪೆಸಿಫಿಕ್ ಆಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಹೇಳಲಿಕ್ಕೆ ಬಯಸ್ತೀರಿ? ಇಲ್ಲೇ ಪೊಲೀಸರ ವಿಚಾರದಲ್ಲಿ ಬಂದಾಗ ಅದು ಯಾವುದು ಕಾನೂನು ಬಾಹಿರವಾಗಿ ನಡೆಯುತ್ತಿದ್ದೋ ಅದೆಲ್ಲವೂ ಮಾನವ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿ. ಅಥವಾ ಒಬ್ಬ ವ್ಯಕ್ತಿ ಮತ್ತು ರಾಜ್ಯದ ನಡುವೆ ಬಂದಾಗ ಯಾವುದೇ ನಿಮ್ಮ ನೈಸರ್ಗಿಕ ಬದುಕಿಗೆ ತೊಂದರೆ ಉಂಟಾಗುತ್ತೋ, ಯಾವುದು ಕಾನೂನಿನಲ್ಲಿ ಹೇಳದಿರುವಂಥದ್ದು ಅದು ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿರುತ್ತೋ ಅದರ ಉಲ್ಲಂಘನೆ ಆಗುವಾಗ ಮಾನವ ಹಕ್ಕು ಉಲ್ಲಂಘನೆ. ನಿಮಗೆ ಮಾತನಾಡುವ ಹಕ್ಕು ಅದು ನೈಸರ್ಗಿಕವಾದದ್ದು. ನಿಮ್ಮನ್ನು ನಿಲ್ಲಿಸುವುದಿದ್ರೆ ಮಾತನಾಡುವಂಥ ಹಕ್ಕು ನೈಸರ್ಗಿಕವಾಗಿರುವಂಥದ್ದು. ಅದನ್ನು ಅದೇ ರೀತಿ ಒಂದು ಮಗುವಿಗೆ ತಾಯಿ ಕೊಡುವಂಥ ಏನಿದೆ ಆ ಮೊಲೆ ಹಾಲು ಅದು ನಿಲ್ಲಿಸಿದರೆ ಹೀಗೆ ಅದರ ಸವಿಸ್ತಾರತೆಯನ್ನು ನಿಮಗೆ ನೈಸರ್ಗಿಕವಾಗಿರುವಂಥ ಹಕ್ಕುಗಳ ಒಂದು ರಿಸ್ಟ್ರಿಕ್ಷನ್ ಏನು ರೆಸ್ಟ್ರಿಕ್ಷನ್ ಮಾಡಿದೆ ಅಂದ್ರೆ ಸರ್ಕಾರ ನನಗೆ ಸರ್ಕಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಶಿವಸುಂದರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ಅದೇ ನಾವು ಪಾದ್ರಿ ಸ್ಟ್ಯಾನ್ ಸ್ವಾಮಿಯವರ ಈ ಒಂದು ಏನು ಕಸ್ಟಡಿ ಸಾವಿನ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಈ ಒಂದು ಸಾವಿನ ಬಗ್ಗೆ ಇಡೀ ಜಗತ್ತಿನಲ್ಲಿ ಎದ್ದಿರುವಂಥ ಧ್ವನಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಸರ್ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು ಒಂದು ಮೊದಲನೇದಾಗಿ ಈ ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಈ ಪಾದ್ರಿ ಸ್ಟ್ಯಾನ್ ಸ್ವಾಮಿ ಅವರನ್ನು ಅವರು ಪ್ರಚೋದನೆಗೆ ಕಾರಣಕರ್ತರಾದರು, ಹಿಂಸೆಗೆ ಪ್ರಚೋದನೆಗೆ ಕಾರಣಕರ್ತರಾದರು ಅನ್ನುವಂಥ ನೆಲೆಯಲ್ಲಿ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಸರ್. ಸೊ ಭೀಮಾ ಕೋರೆಗಾಂವ್ ಪ್ರಕರಣದ ಬಗ್ಗೆ ಒಂದಷ್ಟು ಸ್ವಲ್ಪ ಮಾಹಿತಿಗಳು ಮತ್ತು ಅದರ ಹಿನ್ನೆಲೆ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಮಾತಾಡಿದರೆ ಚೆನ್ನಾಗಿತ್ತು ಸರ್. ಖಂಡಿತ. ಈಗ ಕೇಳಿಸ್ತಾ ಇದೆಯಲ್ಲ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಉಂಟು ಸರ್, ಕೇಳಿಸ್ತಾ ಉಂಟು. ಭೀಮಾ ಕೋರೆಗಾಂವ್ ಪ್ರಕರಣದಲ್ಲಿ ಎರಡು ಭಾಗ ಇದೆ. ಒಂದು ಅಸಲಿ ಪ್ರಕರಣ, ಎರಡನೇದು ನಕಲಿ ಪ್ರಕರಣ. ಭೀಮಾ ಕೋರೆಗಾಂವ್ನ ಅಸಲಿ ಪ್ರಕರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭೀಮಾ ಕೋರೆಗಾಂವ್ ಅನ್ನೋದು ಪೂನಾ ಹತ್ರ ಇರುವಂತಹ ಒಂದು ಹಳ್ಳಿ. ಅಲ್ಲಿ 1881ರಲ್ಲಿ ಮರಾಠರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂತ ಯುದ್ಧದಲ್ಲಿ ದಲಿತರು ದಲಿತರು ಪೇಶ್ವೆಗಳ ಸೈನ್ಯದಲ್ಲಿ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡ್ಲಿಲ್ಲ. ಆದ್ರಿಂದ ಬ್ರಿಟಿಷರ ಜೊತೆ ಸೇರ್ಕೊಂಡವರು ಬ್ರಾಹ್ಮಣೆಯರ ಪೇಶ್ವಾಶಾಹಿಗಳ ವಿರುದ್ಧ ಹೋರಾಟ ಮಾಡ್ತಾರೆ, ಅಲ್ಲಿ ಹುತಾತ್ಮರಾಗ್ತಾರೆ. ಅವರ ವೀರಾವೇಶದ ಹೋರಾಟದ ಕಾರಣಕ್ಕಾಗಿನೇ ಪೇಶ್ವೆಗಳು, ಬ್ರಾಹ್ಮಣಶಾಹಿ ಪೇಶ್ವೆಗಳು ಅಲ್ಲಿ ಸೋಲ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಅಲ್ಲೊಂದು ದೊಡ್ಡ ಸ್ತೂಪವನ್ನ, ಅಲ್ಲಿ ಮಡಿದ ಸೈನಿಕರ ನೆನಪಿನಲ್ಲಿ ದೊಡ್ಡ ಸ್ತೂಪವನ್ನ ನಿಲ್ಲಿಸಲಾಗಿದೆ. 1927ರಲ್ಲಿ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಭೇಟಿ ನೀಡಿ ಇದು ದಲಿತರ ಬ್ರಾಹ್ಮಣಶಾಹಿ ವಿರುದ್ಧ ದಲಿತರ ಹೋರಾಟದ ಬೃಹತ್ ಸಂಕೇತ ಅಂತೇಳಿ ಅದನ್ನ ಆ ಇತಿಹಾಸವನ್ನ ಹೊರಗೆ ತರ್ತಾರೆ. ಅದಾದ ನಂತರದಲ್ಲಿ ವಿಶೇಷವಾಗಿ ಕಳೆದ 10-15 ವರ್ಷಗಳಿಂದ ದಲಿತ ಹೋರಾಟಗಾರರು ಅದು ಆದದ್ದು ಜನವರಿ 1ನೇ ತಾರೀಕು ಅಲ್ಲಿ ಆ ಘಟನೆ ನಡೆದದ್ದು. ಪ್ರತಿ ವರ್ಷ ಜನವರಿ 1ನೇ ತಾರೀಕು ಅಲ್ಲಿ ದೊಡ್ಡ ದಲಿತರ ಜಾತ್ರೆ ಸೇರುತ್ತೆ. ದಲಿತ ಅಸ್ಮಿತೆಯ ಜಾತ್ರೆ ಅಂತಾನೆ ಕರಿಬಹುದು. ಅದು ಪೇಶ್ವಾಶಾಹಿಗಳ ವಿರುದ್ಧ, ಬ್ರಾಹ್ಮಣಶಾಹಿಗಳ ವಿರುದ್ಧ ಮತ್ತು ಇವತ್ತು ನವಬ್ರಾಹ್ಮಣಶಾಹಿಗಳ ವಿರುದ್ಧ ನಡೀತಿರುವಂತ ದೊಡ್ಡ ಹೋರಾಟದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಇದರ ಭಾಗವಾಗಿ 2017ರ ಡಿಸೆಂಬರ್ 31ನೇ ತಾರೀಕು ಪೂನಾದ ಶನಿವಾರವಾಡ ಅಂತ ಪ್ರದೇಶದಲ್ಲಿ ಏಲ್ಗಾರ್ ಪರಿಷತ್ ಅಂತ ಒಂದು ಸಂಘಟನೆಯನ್ನ ಮಾಡಿಕೊಂಡು, ಏಲ್ಗಾರ್ ಪರಿಷತ್ ಅಂತಂದ್ರೆ ನಾವು ನಮ್ಮ ಜಾಗೃತಿಯನ್ನ ಕೂಗಿ ಹೇಳುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಅದನ್ನ ನಡೆಸ್ತೋರು ಯಾರಪ್ಪ ಅಂದ್ರೆ PB ಸಾವಂತ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರು, ಕೋಲ್ಕೆ ಪಾಟೀಲ್ ಅಂತ ಹೇಳಿ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು, ಇಬ್ಬರೂ ಸೇರಿ ನವಪೇಶ್ವಾಶಾಹಿಗಳ ವಿರುದ್ಧ, ನವಬ್ರಾಹ್ಮಣಶಾಹಿಗಳ ವಿರುದ್ಧ ಒಂದು ದೊಡ್ಡ ಹೋರಾಟ ಅಂತ ಹೇಳಿ ಅಲ್ಲೊಂದು ದೊಡ್ಡ ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತೇನು ಕಾರ್ಪೊರೇಟ್ ಮತ್ತು ಹಿಂದುತ್ವದ ದಾಳಿಯ ರೂಪದಲ್ಲಿ ನವಪೇಶ್ವಶಾಹಿ, ನವಬಂಡವಾಳಶಾಹಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ಕರೆ ಕೊಡ್ತಾರೆ. ಇದು ಆಗುತ್ತೆ 2017ರ ಡಿಸೆಂಬರ್ 31ನೇ ತಾರೀಕು. ಇದಾದ ನಂತರ 2018ರ ಜನವರಿ 1ನೇ ತಾರೀಕು ಎಂದಿನಂತೆ ಭೀಮಾ ಕೋರೆಗಾಂವ್ ಹಳ್ಳಿನಲ್ಲಿ ದಲಿತರ ಒಂದು ದೊಡ್ಡ ಜಾತ್ರೆ ಸೇರಿ. ಈ ಸಂದರ್ಭದಲ್ಲಿ ಅಲ್ಲೇನಾಗುತ್ತಪ್ಪ ಅಂತಂದ್ರೆ ಶಿವಾಜಿಯವರ ತಮ್ಮ ಸಂಭಾಜಿಯವರು ಔರಂಗಜೇಬನ ವಿರುದ್ಧದ ಹೋರಾಟದಲ್ಲಿ ಹತರಾಗಿದ್ದಾಗ ಅವರ ಮೃತದೇಹವನ್ನ ಗಾಯಕ್ವಾಡ್ ಅಂತ ಹೇಳಿ ಒಬ್ಬ ದಲಿತನಿಗೆ ಸಿಗುತ್ತೆ. ಆತ ಅದನ್ನ ತನ್ನ ಜಮೀನಿನಲ್ಲಿ ಅದನ್ನ ಹೂತಾಕಿರ್ತಾನೆ. ಅಲ್ಲೊಂದು ಸ್ಮಾರಕವೂ ಇರುತ್ತೆ. ಈ ಒಂದು ಅಂದ್ರೆ ದಲಿತರು
ಒಬ್ಬ ಮರಾಠ ವೀರನನ್ನ ರಕ್ಷಿಸಿದ್ರು ಅನ್ನೋದನ್ನ ಇತಿಹಾಸದಲ್ಲಿ ಅದನ್ನ ಮರೆಸ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಸಂಭಾಜಿ ಮತ್ತು ಮಿಲಿಂದ್ ಏಕ್ಬೋಟೆ ಅಂತ ಹಿಂದುತ್ವವಾದಿ ಸಂಘಟನೆಗಳು ಯಾರಿದ್ದಾರೆ ಅವರಲ್ಲಿ ನಿರಂತರವಾಗಿ ಅದರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ಮತ್ತು ಈ ದಲಿತರ ಅಸ್ಮಿತೆಯ ಜಾತ್ರೆ ಏನ್ ನಡೀತಾ ಇದೆ ಅಲ್ಲಿ ಅದನ್ನ ತಡೆಗಟ್ಟಬೇಕು ಅಂತ ಹೇಳಿ ಈ ಸಂಭಾಜಿ ಬಿಡೆ ಮತ್ತು ಮಿಲಿಂದ್ ಏಕ್ಬೋಟೆ ಅವರು ನಿರಂತರವಾಗಿ ಪ್ರಯತ್ನಿಸ್ತಿರ್ತಾರೆ. ಈ ಸಂಭಾಜಿ ಬಿಡೆ ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆಗುವುದಕ್ಕೆ ಮುಂಚೆ ಈತನ್ನ ತನ್ನ ಗುರು ಅಂತ ಹೇಳಿ ಒಪ್ಪಿಕೊಂಡು ನಾನಿಲ್ಲಿ ಬಂದಿರೋದು ಸಂಭಾಜಿ ಬಿಡೆಯವರನ್ನ ಭೇಟಿ ಮಾಡುವುದಕ್ಕೆ ಅಂತ ಹೇಳಿ ಅವರ ಹಿಂದುತ್ವದ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಸಮ್ಮತಿಯನ್ನ ಮತ್ತು ಅನುಮೋದನೆಯನ್ನ ಸಮರ್ಥನೆಯನ್ನ ಕೊಟ್ಟಂತ ಸಂದರ್ಭ ಆಗಿತ್ತು. ಹೀಗಾಗಿ ಸಂಭಾಜಿ ಬಿಡೆ ಆ ಇಡೀ ವಲಯದಲ್ಲಿ ಹಿಂದುತ್ವ ಸಂಘಟನೆಯ ಪ್ರಮುಖ ನಾಯಕ. ಮಿಲಿಂದ್ ಏಕ್ಬೋಟೆ ಬಿಜೆಪಿಯ ಕಾರ್ಪೊರೇಟರ್ ಕೂಡ ಆಗಿದ್ದರು. ಇವ್ರೇನ್ ಮಾಡ್ತಾರೆ 2018ರ ಜನವರಿ 1ನೇ ತಾರೀಕು ಜನರನ್ನ ಕರ್ಕೊಂಡೋಗಿ ದಾಳಿ ಮಾಡ್ತಾರೆ ಅಲ್ಲಿ ದಲಿತರ ರ್ಯಾಲಿಗಳ ವಿರುದ್ಧ. ದೊಡ್ಡ ಹಿಂಸಾಚಾರವನ್ನ ನಡೀತದೆ. ಈ ತರ ದಲಿತರ ರ್ಯಾಲಿ ಮೇಲೆ ನಡೆದಂತ ಹಿಂಸಾಚಾರವನ್ನ ವಿರೋಧಿಸಿ 2018ರ ಜನವರಿ 1, 2, 3 ಮಹಾರಾಷ್ಟ್ರ ಇಡೀ ಮಹಾರಾಷ್ಟ್ರದಲ್ಲಿ ಮತ್ತು ದೇಶಾದ್ಯಂತನೂ ಕೂಡ ದೊಡ್ಡ ಪ್ರತಿಭಟನೆಗಳು ನಡೀತವೆ. ಪ್ರತಿಭಟನೆಗಳಲ್ಲಿ ಹಿಂದುತ್ವವಾದಿ ಸಂಘಟನೆಗಳಿಗೂ ದಲಿತರಿಗೂ ಕೆಲವು ಕಡೆ ಮಾರಾಮಾರಿಗಳು ಆಗ್ತವೆ, ಹಲವಾರು ಬಂಧನಗಳಾಗ್ತವೆ. ಈ ಮಿಲಿಂದ್ ಏಕ್ಬೋಟೆ ಮತ್ತು ಸಂಭಾಜಿ ಬಿಡೆ ಇವರು ಈ ರೀತಿ ಮಾಡಿದಂತ ದಾಳಿಯನ್ನ ವಿರೋಧಿಸಿ ಜನವರಿ 1ನೇ ತಾರೀಕು ಒಂದು FIR ದಾಖಲೆ ಆಗುತ್ತೆ. ಜೂನಾದ ಶನಿವಾರವಾಡ. ಅದರ FIR ದಾಖಲೆ ಆದ ತಕ್ಷಣ ವಿಚಾರಣೆ ಕರೆಸಬೇಕು ಅಥವಾ ಬಂಧಿಸಬೇಕಲ್ಲ. ಅದರ ಮಿಲಿಂದ್ ಏಕ್ಬೋಟೆನಾಗ್ಲಿ ಸಂಭಾಜಿ ಬಿಡೆನಾಗ್ಲಿ ವಿಚಾರಣೆ ಕರೆಸೋದಿಲ್ಲ. ಜನವರಿ 8ನೇ ತಾರೀಕು ಒಬ್ಬ ABVP ಮುಖಂಡನ ನೇತೃತ್ವದಲ್ಲಿ ಇನ್ನೊಂದು FIR ದಾಖಲಾಗುತ್ತೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಇದರ ಹಿಂದೆ ಒಂದು ದೊಡ್ಡ ಸಂಚಿದೆ, ಇದು ಈ ದೇಶದಲ್ಲಿ ಸಂಚುವನ್ನ ಮತ್ತು ದೊಡ್ಡ ಭಯೋತ್ಪಾದನೆಯನ್ನ ಮಾಡುವುದಕ್ಕೆ ಸಂಚು ನಡೆದಿತ್ತು ಅಂತ ಇನ್ನೊಂದು FIR ದಾಖಲಾಗುತ್ತೆ. ಈ ನಡುವೆ ಜೂನ್ ತಿಂಗಳ ತನಕ ವಿಶೇಷವಾದ್ದೇನು ನಡೆಯೋದಿಲ್ಲ. ಜೂನ್ ನಲ್ಲಿ ಫಸ್ಟ್ ಭೀಮಾ ಕೊರೆಗಾಂವ್ ಪ್ರಕರಣ, ಇದು ನಕಲಿ ಪ್ರಕರಣ ಈಗ ಶುರುವಾಗುತ್ತೆ. ಇವರ ತನಕ ನಾನು ಹೇಳಿದ್ದು ಅಸಲಿ ಪ್ರಕರಣಗಳು. ನಕಲಿ ಪ್ರಕರಣ ಏನಪ್ಪಾ ಅಂತಂದ್ರೆ ಭೀಮಾ ಕೊರೆಗಾಂವ್ ಜಾತ್ರೆಯಲ್ಲಿ ನಡೆದಂತ ಹಿಂಸಾಚಾರದ ಹಿಂದೆ ಮಾವೋವಾದಿಗಳಿದ್ದಾರೆ. ಈ ಮಾವೋವಾದಿಗಳು ಈ ಹಿಂಸಾಚಾರವನ್ನ ಬಳಸಿಕೊಂಡು ನರೇಂದ್ರ ಮೋದಿ ಅವರನ್ನ ರಾಜೀವ್ ಗಾಂಧಿಯನ್ನ ಕೊಂದ ರೀತಿಯಲ್ಲೇ ಕೊಲ್ಲುವುದಕ್ಕೆ ಒಂದು ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತಂದ್ಬಿಟ್ಟು ಆಗಿದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದ ಅಡಿನಲ್ಲಿ ಒಂದು ಮಹಾರಾಷ್ಟ್ರದ ಪೊಲೀಸರು ಒಂದು ಕಂಚಿನ ಕಥೆಯನ್ನ ಹೇಳ್ತಾರೆ. ಅದನ್ನ ನಿರೂಪಿಸುವುದಕ್ಕೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಈ ಕೆಲವು ರೈಡ್ಗಳು ಮಾಡ್ತಾರೆ. ಆ ರೈಡ್ ಮಾಡಿದವ್ರು ಯಾರ ಮೇಲೆ ಅಂತಂದ್ರೆ ಯಾರು ಇದುವರ ತನಕ ದಲಿತರ ಪರವಾಗಿ ಬಡವರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ರು ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳ ಮೇಲೆ ದೊಡ್ಡ ರೀತಿಯಲ್ಲಿ 2018ರ ಜೂನ್ ನಲ್ಲಿ ದಾಳಿ ಮಾಡ್ತಾರೆ. ಅದರಲ್ಲಿ ಶೋಮಾ ಸೇನ್, ಸುಧೀಂದ್ರ ಗಾಡ್ಲಿಂಗ್, ಸುಧೀರ್ ಧವಾಲೆ, ಅರುಣ್ ಫೆರೇರಾ, ವರ್ನನ್ ಗೋನ್ಸಾಲ್ವಿಸ್ ಅಂತ 5 ಜನರು ಅರೆಸ್ಟ್ ಆಗ್ತಾರೆ. ಇವರೆಲ್ಲರೂ ಕೂಡ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳು ಮತ್ತು ದಲಿತ್ ರಿಪಬ್ಲಿಕನ್ ಪಾರ್ಟಿಯ ಕಾರ್ಯಕರ್ತರು ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಂತೆ. ಇಲ್ಲಿಂದ ಆಚೆಗೆ ಭೀಮಾ ಕೊರೆಗಾಂವ್ ಬೇರೆನೆ ರೂಪ ತಳ್ಕೊಂಡ್ಬಿಡ್ತದೆ. ಅಂದ್ರೆ ಆ 2018ರ ಜನವರಿ 1ಕ್ಕೆ ಏನ್ ನಡೀತು ಭೀಮಾ ಕೊರೆಗಾಂವ್ ಗ್ರಾಮದಲ್ಲಿ ಅದು ಪೂರಾ ಬಿಟ್ಬಿಟ್ಟು ಭೀಮಾ ಕೊರೆಗಾಂವ್ ಪ್ರಕರಣ ಅಂತಂದ್ರೆ ನರೇಂದ್ರ ಮೋದಿ ಅವರನ್ನ ಕೊಲ್ಲುವುದಕ್ಕೆ ಕೆಲವು ಮಾನವ ಹಕ್ಕುಗಳ ಕಾರ್ಯಕರ್ತರು ಭಯೋತ್ಪಾದಕರು ಸಂಚು ರೂಪು ಮಾಡಿದ್ದರು ಅಂತ ಹೊಸ ಪ್ರಕರಣ ಪಡ್ಕೊಳ್ತದೆ. ಇದನ್ನ ಬಳಸ್ಕೊಂಡು ಅವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ದೇಶಾದ್ಯಂತ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಜನರು ಹೋರಾಟ ಮಾಡ್ತಾ ಇದ್ದಾರೆ, ಮೋದಿ ಸರ್ಕಾರದ ನೀತಿಗಳ ವಿರುದ್ಧ ಆದಿವಾಸಿಗಳ ಪರವಾಗಿ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಾಯಕರು ಎಲ್ಲರನ್ನೂ ಕೂಡ ಅವ್ರು ಬರೀ ಮಹಾರಾಷ್ಟ್ರದಲ್ಲೇ ಇರಬೇಕಾಗಿಲ್ಲ, ಎಲ್ಲೇ ಇದ್ರು ಕೂಡ ಅವರನ್ನ ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸೇರಿಸ್ಬಿಡೋದಕ್ಕೆ ಶುರು ಮಾಡ್ತಾರೆ. ಇದರ ಭಾಗವಾಗನೇ ಏನಾಗುತ್ತೆ, ಸ್ಟ್ಯಾನ್ ಸ್ವಾಮಿ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಅವರು ಪಾದ್ರಿಗಳು. ಪ್ರಧಾನವಾಗಿ ಅವರು ಎಲ್ಲಿ ಶಾಂತಿ ಬೋಧನೆ ಮಾಡ್ಕೊಂಡಿರುವುದಕ್ಕಿಂತ ನಿಜವಾದಂತ ಧರ್ಮ ಅಂತಂದ್ರೆ ಈ ಲೋಕದಲ್ಲಿ ಅತ್ಯಂತ ನಿಕೃಷ್ಟರಾಗಿ ಎಲ್ಲಾ ಹಕ್ಕುಗಳನ್ನ ನಿರಾಕರಣೆಯಿಂದ ಯಾರು ಬದುಕ್ತಾ ಇದ್ದಾರೆ ಅವರ ಪರವಾಗಿ ಹೋರಾಟ ಮಾಡುವುದೇ ನಿಜವಾದ ಧರ್ಮ ಅಂತ ಭಾವಿಸ್ತಾರೆ. ಅವ್ರು ಇನ್ಫ್ಯಾಕ್ಟ್ ಬೆಂಗಳೂರಿನ ಕ್ರಿಶ್ಚಿಯನ್ ಸಂಸ್ಥೆನಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ. ಇಲ್ಲಿ ನಾನು ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿ ಸೀದಾ ಹೋಗಿ ಜಾರ್ಖಂಡ್ ಅಲ್ಲಿ ಆದಿವಾಸಿಗಳ ಹಕ್ಕುಗಳಿಗಾಗಿ ಹೋರಾಟ ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ಪ್ರಧಾನವಾಗಿ ಅವ್ರೇನು ಹೋರಾಟ ಮಾಡ್ತಿರ್ತಾರೆ, ಆದಿವಾಸಿಗಳು ಇರುವಂತ ಕಡೆ 5th ಶೆಡ್ಯೂಲ್ ಅಂತ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಯಾವ್ದನ್ನ 5th ಶೆಡ್ಯೂಲ್ ಅಂತ ಅಂದ್ಬಿಟ್ಟು ಘೋಷಣೆ ಮಾಡ್ಲಾಗ್ತದೆ, ಅಲ್ಲಿ ಸರ್ಕಾರದ ಯಾವುದೇ ಕಾಯ್ದೆಗಳಾಗ್ಲಿ ಕಾನೂನಾಗ್ಲಿ ಅಭಿವೃದ್ಧಿ ಚಟುವಟಿಕೆಗಳಾಗ್ಲಿ ಜಾರಿಯಾಗುವುದಕ್ಕೆ ಮುಂಚೆ ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ ಅಂತೇಳಿ ಅಲ್ಲಿರುವಂತ ಗಿರಿಜನರ ಆದಿವಾಸಿಗಳ ಅಭಿಪ್ರಾಯವನ್ನ ಪಡಿಬೇಕು. ಅವರ ಅಭಿಪ್ರಾಯದ ಮೇರೆಗೆ ರಾಜ್ಯಪಾಲ ಅದಕ್ಕೆ ಅನುಮತಿ ಕೊಡಬೇಕು. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಅಲ್ಲಿ ಅಪಾರವಾದಂತ ಗಣಿ ಸಂಪನ್ಮೂಲಗಳು ಇರೋದ್ರಿಂದ ಕಾರ್ಪೊರೇಟ್ ಸಂಸ್ಥೆಗಳು ದೇಶೀಯ ಮತ್ತು ಬಹುರಾಷ್ಟ್ರೀಯ ವಿದೇಶಿ ಸಂಸ್ಥೆಗಳು ಬಂದು ಡ್ಯೂಟಿ ಮಾಡ್ತಾ ಇದ್ದಾವೆ. ಟ್ರೈಬಲ್ ಅಡ್ವೈಸರಿ ಕೌನ್ಸಿಲ್ನ ಸಮಾಲೋಚನೆಯನ್ನು ಕೂಡ ಮಾಡ್ತಾ ಇಲ್ಲ. ಅದೇ ರೀತಿ ಫಾರೆಸ್ಟ್ ರೈಟ್ ಆಕ್ಟ್ ಅಂತ ಬಂತು 2006ರಲ್ಲಿ. ಅದರ ಪ್ರಕಾರ
ಅರಣ್ಯದ ಒಳಗಡೆ ಜೀವನ ನಡೆಸ್ತೇವೆ, 3 ತಲೆಮಾರಿಂದ ಜೀವನ ನಡೆಸ್ತಿದ್ದೀವಿ ಅಂತ ಅಂದ್ಬಿಟ್ಟು ದಾಖಲೆಗಳನ್ನ ಕೊಟ್ರೆ ಅರಣ್ಯದ ಒಳಗಡೆನೆ ಅವರಿಗೆ ಭೂಮಿಯ ಹಕ್ಕನ್ನು ಕೂಡ ಕೊಡುವಂತ ಕಾಯ್ದೆ. ಈ ಕಾಯ್ದೆ ಇದ್ರೂ ಕೂಡ ಆದಿವಾಸಿಗಳನ್ನ ಅಲ್ಲಿ ವಲಸಿಗರು ಅಂತ ಪರಿಗಣಿಸಿ, ಅಲ್ಲಿ ಅಕ್ರಮ ಪ್ರವೇಶಿಗರು ಅಂತ ಅವ್ರನ್ನ ಪರಿಗಣಿಸಿ ಎತ್ತಂಗಡಿ ಮಾಡುವುದಕ್ಕೆ ಶುರುವಾಯಿತು. ಅದರ ವಿರುದ್ಧ ಹೋರಾಟ ಮಾಡಿದ್ರೆ ಜಾರ್ಖಂಡ್ ಆದಿವಾಸಿಗಳನ್ನ ಮಾವೋವಾದಿಗಳು ಅಂತೇಳಿ UAPAD ಬಂಧನ ಮಾಡ್ತಾ ಇದ್ರು. ಸ್ಟ್ಯಾನ್ ಸ್ವಾಮಿಯರು ಈ 3 ವಿಷಯದ ವಿರುದ್ಧ ದೊಡ್ಡ ಹೋರಾಟಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು 2016, 17, 18ರಲ್ಲಿ. ಅದರ ಜೊತೆಗೆ ಏನು 4,000 ಆದಿವಾಸಿಗಳನ್ನ UAPAD ಬಂಧನಕ್ಕೊಳಗಡೆ ಬಂಧಿಸಿತ್ತು, ಅದರ ಬಗ್ಗೆ PILಗಳನ್ನ ಹಾಕಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ, ಅದರ ಬಗ್ಗೆ ದಾಖಲೆಗಳನ್ನ ಸಂಗ್ರಹಿಸಿ ಸಾವಿರಾರು ಆದಿವಾಸಿಗಳನ್ನ UAPA ಇಂದ ಮುಕ್ತರನ್ನಗೊಳಿಸಿ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ರು. ಹಾಗೇನೆ ಅಲ್ಲಿ ಜಾರ್ಖಂಡ್ನ ಆದಿವಾಸಿ ರೈತರು ಪಾತಾಳಗಡಿ ಅಂತ ಒಂದು ಚಳವಳಿ ಶುರು ಮಾಡಿದ್ರು. ಪಾತಾಳಗಡಿ ಚಳವಳಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಜಂಗಲ್ ಜಮೀನ್ ಇದು ನಮಗೆ ಸೇರುವಂತದ್ದು, ಇದು ಸಂಪೂರ್ಣ ನಮ್ಮ ಸ್ವಾಮ್ಯಕ್ಕೆ ಒಳಪಡಬೇಕು ಹೊರತು ಕಾರ್ಪೊರೇಟ್ನವ್ರಿಗಲ್ಲ ಅನ್ನುವಂತಹ ಒಂದು ಘೋಷಣೆ. ಆ ಪಾತಾಳಗಡಿ ಚಳವಳಿಯನ್ನ ಬೆಂಬಲಿಸಿ ಫೇಸ್ಬುಕ್ ಅಲ್ಲಿ ಇವರೊಂದು ಪೋಸ್ಟ್ ಹಾಕಿದ್ರು. ಅದನ್ನೇನ್ ಮಾಡೋದಕ್ಕೆ ಇವರು ದೇಶದ್ರೋಹಿ ಚಟುವಟಿಕೆಗಳಿಗೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತೇಳಿ 2018ರ ಜುಲೈನಲ್ಲಿ ಏನಾಯ್ತು ಅಂತಂದ್ರೆ ಇವ್ರ ಮೇಲೆ ಒಂದು FIR ದಾಖಲಾಗಿದೆ. ಆದ್ರೆ ಅದರಿಂದ ಫರ್ದರ್ ಕೇಸ್ ಏನ್ ಮುಂದುವರೆದಿರುತ್ತೆ. ಆದ್ರೆ ಅದರ ನಡುವೆ ಏನಾಯ್ತು ನಿಮ್ಗೆ ಈಗಾಗಲೇ ಹೇಳಿದಂಗೆ 2018ರ ಜೂನ್ನಲ್ಲಿ ದೇಶಾದ್ಯಂತ ಯಾರ್ಯಾರು ಆದಿವಾಸಿಗಳ ಪರವಾಗಿ, ದಲಿತರ ಪರವಾಗಿ ಮೋದಿ ಸರ್ಕಾರದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ರು ಅವರೆಲ್ಲರನ್ನು ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಸಿಲುಕಕ್ಕೆ ಶುರು ಮಾಡ್ತಿದ್ರಲ್ಲ, ಅದರ ಮುಂದುವರಿಕೆಯ ಭಾಗವಾಗಿ ಆಗಸ್ಟ್ ಅಲ್ಲಿ ಇನ್ನೂ 5 ಕ್ಷೇತ್ರನ ಬಂಧಿಸಿದ್ರು ಹಾಗೂ ದೇಶಾದ್ಯಂತ ಬೇರೆ ಬೇರೆ ಕಡೆ ದಾಳಿಗಳನ್ನ ಮಾಡಿದ್ರು. ಅದ್ರ ಭಾಗವಾಗಿ ಸ್ಟ್ಯಾನ್ ಸ್ವಾಮಿ ಅವ್ರ ಮೇಲೆ ಕೂಡ 2018ರ ಆಗಸ್ಟ್ ಅಲ್ಲಿ ಮೊದಲನೇ ದಾಳಿ ನಡೆಯುತ್ತದೆ. ಅವ್ರ ಮನೆ, ಅವ್ರ ಕಚೇರಿ ಎಲ್ಲವನ್ನು ಕೂಡ ದಾಳಿ ಮಾಡಿ ಅಲ್ಲೇನೋ ಸಾಮಾಜಿಕ ಪುರಾವೆಗಳು ಅಂತ ಹುಡುಕ್ತಾರೆ. ಇನ್ಫ್ಯಾಕ್ಟ್ ಇದ್ರ ವಿರುದ್ಧ ಒಂದು ಆಂಟಿಸಿಪೇಟರಿ ಬೇಲ್ ಕೂಡ ಆಗ್ತಾರೆ ಸ್ಟ್ಯಾನ್ ಸ್ವಾಮಿ ಅವರು. ಆಗ ಜಾರ್ಖಂಡ್ ನ DGPನೇ ಇವ್ರನ್ನ ಬಂಧಿಸುವಂತ ಯಾವ ಉದ್ದೇಶವೂ ಇಲ್ಲ, ನಮಗೆ ಒಂದು ಅನುಮಾನ ಇತ್ತು, ಅದನ್ನ ನಾವು ಬಗೆಹರಿಸಿಕೊಂಡಿದ್ದೀವಿ ಅಂತಾನೆ ಹೇಳಿಕೆ ಕೊಡ್ತಾರೆ. ಅದಾದ ನಂತರ 2019ರ ತನಕ ಏನು ನಡೆಯೋದಿಲ್ಲ. ಇದ್ರ ನಡುವೆ ನೀವು ಗಮನಿಸಬೇಕು, 2019ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಹೋಗ್ಬಿಟ್ಟು ಒಂದು ಶಿವಸೇನಾ, ಕಾಂಗ್ರೆಸ್ ಇವರು ಸರ್ಕಾರ 2019ರ ಕೊನೆಯ ಭಾಗಕ್ಕೆ ಬರುತ್ತೆ. ಆಗೇನಾಗುತ್ತೆ 2020ರ ಜನವರಿನಲ್ಲಿ ಇದ್ದಕ್ಕಿದ್ದಾಗೇನೆ ಮಹಾರಾಷ್ಟ್ರ ಪೊಲೀಸರು ನಡೆಸಿದಂತ ತನಿಖೆಯನ್ನ ಮೋದಿ ಸರ್ಕಾರ NIA ಕೊಟ್ಬಿಡುತ್ತೆ, ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ, ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅಲ್ಲಿಂದ ಆಚೆಗೆ ಏನಾಗುತ್ತೆ, ಅದು ಮಹಾರಾಷ್ಟ್ರ ಸರ್ಕಾರದ ಸುಪರ್ದಿ ಆಚೆಗೆ ಹೋಗ್ಬಿಟ್ಟು NIA ಆಕ್ಟ್ ಕೆಳಗಡೆ UAPA ಈ ಕೇಸ್ಗಳೆಲ್ಲವೂ ಕೂಡ ಬಂದ್ಬಿಡುತ್ತೆ. ಆಗ 2020ರ ಅಕ್ಟೋಬರ್ 8ನೇ ತಾರೀಕು ಜುಲೈನಲ್ಲಿ ಮತ್ತೆ ದಾಳಿ ಮಾಡ್ತಾರೆ. ಜುಲೈ 25ರಿಂದ ಆಗಸ್ಟ್ 6ರಿಂದ ನಿರಂತರವಾಗಿ ಅವ್ರನ್ನ ತನಿಖೆ ಮಾಡ್ತಾರೆ ಸ್ಟ್ಯಾನ್ ಸ್ವಾಮಿ ಅವ್ರನ್ನ. ಅವರ ಹತ್ರದಿಂದ ಆಸ್ತಿ ಪಾಸ್ತಿ ಎಲ್ಲ ಮುಟ್ಟುಗೋಲಾಗ್ತಾರೆ. ಏನ್ ಆಸ್ತಿ ಪಾಸ್ತಿ ಇರುತ್ತೆ, ಒಂದು ಮಂಚ, ಒಂದು ಮೇಜು, ಒಂದು ಕುರ್ಚಿ, ಅದನ್ನು ಕೂಡ ಅವ್ರು ಮುಟ್ಟುಗೋಲಾಗ್ತಾರೆ. 2020ರ ಆಗಸ್ಟ್ಗೆ ತನಿಖೆ ಮುಗೀತು ಅಂತ ಹೋದ್ರು ಕೂಡ 2020ರ ಅಕ್ಟೋಬರ್ 8ಕ್ಕೆ ಮತ್ತೆ ಇವ್ರನ್ನ ಬಂಧಿಸಿ ತಗೊಂಡ್ಬಂದು ಜೈಲ್ಗೆ ಹಾಕ್ತಾರೆ. ಈಗಾಗ್ಲೇನೆ ಪಾರ್ಕಿನ್ಸನ್ ಡಿಸೀಸ್ ಇರ್ತದೆ. ಇದು ಭೀಮಾ ಕೊರೆಗಾಂವ್ ಪ್ರಕರಣದ ಸಾರಾಂಶ. ಅದು ಶುರುವಾದದ್ದು ದಲಿತರು ತಮ್ಮ ಅಸ್ಮಿತೆಗಾಗಿ ಹೋರಾಟ ಮಾಡುವ ಮೂಲ ಅಸಲಿ ಹೋರಾಟ. ಆದ್ರೆ ಅದನ್ನ ಇವರು ಒಂದು ದೊಡ್ಡ ಭಯೋತ್ಪಾದನಾ ಹೋರಾಟ ಅಂತ ಚಿತ್ರಿಸಿ ದೇಶಾದ್ಯಂತ ಯಾರ್ಯಾರು ಹೋರಾಟಗಾರರಿದ್ರು ಅವರೆಲ್ಲರೂ ಕೂಡ ಭೀಮಾ ಕೊರೆಗಾಂವ್ ಮುಟುಕಿನಲ್ಲಿ ನರೇಂದ್ರ ಮೋದಿ ಅವರನ್ನ ಕೊಲ್ಲುವುದಕ್ಕೆ ಸಂಚು ಮಾಡ್ತಿದ್ರು ಅಂತ ಹೇಳಿ ಅವರೆಲ್ಲರನ್ನು ಸೇರ್ಸೋದಕ್ಕೆ ಶುರು ಮಾಡ್ತಿದ್ದಾರೆ. ಈ ಸಂಚುಗಳಿಗೆ ಅವರು ತೋರಿಸ್ತಿರೋ ಪುರಾವೆ ಏನಪ್ಪಾ ಅಂತಂದ್ರೆ, ಅಲ್ಲೇನೋ ಇಬ್ಬರ ಕಂಪ್ಯೂಟರ್ಗಳ 3-4 ಜನರ ಕಂಪ್ಯೂಟರ್ ಅಲ್ಲಿ ಮೋಹನ್ ಅಂತ ಮಾವೋವಾದಿ ಪಕ್ಷದ ಒಬ್ಬ ನಾಯಕನ ಜೊತೆ ಇವರು ಮಾಡ್ಕೊಂಡಂತ ಪತ್ರೋತ್ತರಗಳು ಅಂತ ತೋರಿಸ್ತಿದ್ದಾರೆ. ಆದ್ರೆ ನಿನ್ನೆ ಅಲ್ಲ ಮೊನ್ನೆ ಅಮೆರಿಕದ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಆರ್ಸೆನಲ್ ಫೋರೆನ್ಸಿಕ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಏನಿದೆ, ಅವರು ಇವರ ಇಬ್ಬರ ಕಂಪ್ಯೂಟರ್ಗಳಲ್ಲಿ ಇರುವಂತ ದಾಖಲೆಗಳೆಲ್ಲವನ್ನೂ ಅಧ್ಯಯನ ಮಾಡಿ ಒಂದು ಮಾಲ್ವೇರ್ ಮೂಲಕ ಬೇರೊಬ್ಬ ವ್ಯಕ್ತಿ ಇವರ ಕಂಪ್ಯೂಟರ್ಗಳಲ್ಲಿ ಈ ದಾಖಲೆಗಳನ್ನ ಇನ್ಸ್ಟಾಲ್ ಮಾಡಿದ್ರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. 4 ತಿಂಗಳ ಕೆಳಗಡೆ ರೋನಾ ವಿಲ್ಸನ್ ಅವರ ಕಂಪ್ಯೂಟರ್ ಅಲ್ಲೂ ಕೂಡ ಇದೇ ರೀತಿ ಸುಳ್ಳು ದಾಖಲೆಗಳನ್ನ ಮಾಲ್ವೇರ್ ಮೂಲಕ ಸ್ಥಾಪನೆ ಮಾಡಿದ್ರು ಅಂತಾನು ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಭೀಮಾ ಕೊರೆಗಾಂವ್ನ ಸರ್ಕಾರ ಬೆಳೆಸ್ಕೊಳ್ತಿರೋ ಪರಿಸ್ಥಿತಿ. ಭೀಮಾ ಕೊರೆಗಾಂವ್ನ ಅಸಲಿ ಮತ್ತು ನಕಲಿ ಪ್ರಕರಣಗಳ ಹಾಡುಗಳು. ಎಸ್ ಸರ್, ಎಸ್ ಸರ್, ಎಸ್ ಸರ್. ತುಂಬಾ ಸುವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್. ನಾನು ವಕೀಲರ ಹತ್ರ ಮಾತಾಡಬೇಕಾಗಿದೆ. ಥ್ಯಾಂಕ್ ಯು ಸರ್. ಎಸ್ ವಕೀಲರೇ, ನಾವು ಮಾನವ ಹಕ್ಕು ಉಲ್ಲಂಘನೆ ಬಗ್ಗೆ ಮಾತಾಡ್ತಾ ಇದ್ದೆವು.
ಎಸ್, ಈಗ ಸುದೀರ್ಘವಾಗಿ ಶಿವಸುಂದರ್ ಅವರು ಕೂಡ ಇಲ್ಲಿ ಇಡೀ ಒಂದು ವಿವರ ಯಾವ ಹಿನ್ನೆಲೆ ಒಳಗಡೆ ಸ್ಟ್ಯಾನ್ ಸ್ವಾಮಿ ಅವರನ್ನು ಬಂಧಿಸಲಾಯಿತು, ಬಂಧನದ ನಂತರ ಏನಾಯಿತು, ಪ್ರಕರಣವನ್ನು ಮಹಾರಾಷ್ಟ್ರ ಪೊಲೀಸರಿಂದ NIA ತಗೊಂಡಿತ್ತು, ಏನು UAPA ಉಪ ಪ್ರಕರಣದಡಿ ತನಿಖೆ ಎಲ್ಲ ನಡೀತಾ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಿಮವಾಗಿ ನಾವು ಮೊನ್ನೆ ದಿವಸ ನೋಡಿದೆವು, ಸ್ಟ್ಯಾನ್ ಸ್ವಾಮಿ ಅವರು ಪೊಲೀಸ್ ಕಸ್ಟಡಿಯಲ್ಲಿರುವಾಗಲೇ ಮೃತಪಟ್ಟರು. ಈಗ ಸಾಮಾನ್ಯವಾಗಿ ಈಗ ಅವರು ಹೇಳಿದ ಒಂದು ಮಾತು ಕೂಡ ಇತ್ತು, ಯಾವುದೋ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅವರನ್ನು ಹಿಂಸೆಗೆ ಪ್ರಚೋದನೆ ಕೊಟ್ಟರು ಅಥವಾ ಆದಿವಾಸಿಗಳಿಗೆ ಪ್ರಚೋದನೆ ಕೊಟ್ಟರು ಅಂತ ಎಲ್ಲ ಹೇಳಿಕೊಂಡು ಮತ್ತೆ ಅಂತಿಮವಾಗಿ ಇವರೆಲ್ಲ ಸರ್ಕಾರದ ವಿರುದ್ಧವಾಗಿದ್ದಾರೆ ಅಂತ ಹೇಳಿಕೊಂಡು ಇವರನ್ನು ಮಾವೋವಾದಿಗಳು ಅಥವಾ ದೇಶ ವಿರೋಧಿಗಳು ಅಂತೆಲ್ಲ ಹೇಳಿ ಈ ಕಾಯ್ದೆಯಡಿ ಇವರನ್ನು ಪ್ರಕರಣದಲ್ಲಿ ಇವರನ್ನು ಸಿಲುಕಿಸ್ತಾರೆ ಅಥವಾ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ ಅಂತ ಹೇಳಿಕೊಳ್ಳುವ. ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಈಗ ಅಲ್ಲಿ ಅವರು ಶಿವಸುಂದರ್ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾಧಿಕಾರಿಗಳು ಹೇಳ್ತಾರೆ, ನಮಗೇನು ಅವರನ್ನು ಅರೆಸ್ಟ್ ಮಾಡೋ ಉದ್ದೇಶ, DCP ಅವರು ಅಲ್ಲಿ DCP ಹೌದು, ಅವರನ್ನೇನು ಅರೆಸ್ಟ್ ಮಾಡೋ ಉದ್ದೇಶ ಇಲ್ಲ, ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂತ. ಅಂತಿಮವಾಗಿ ಈ ರೀತಿ ಇದು ಟರ್ನ್ ಆಗಿ ಕೊನೆಗೆ ಅವನೊಬ್ಬ ಭಯೋತ್ಪಾದಕ ಅನ್ನುವಂಥ, ಅಂದರೆ ಭಯೋತ್ಪಾದಕನ ಕೃತ್ಯದ ಬಗ್ಗೆ ತನಿಖೆ ಮಾಡುವಂಥ ಏಜೆನ್ಸಿಯೇ ಇವರನ್ನು ತನಿಖೆ ಮಾಡುವಂಥ ಅಂತ ಕೆಲವು ಬರುತ್ತೆ ಅಲ್ಲ, ಇದು ಯಾಕೆ ಏನು ಎತ್ತ ಅಂತ ನಾನು ಕೇಳುವಂಥದ್ದು. ಅಲ್ಲ, ತಾವು ಸ್ಟಾರ್ಟಿಂಗಲ್ಲಿ ಮಾನವ ಹಕ್ಕು ಉಲ್ಲಂಘನೆ ವ್ಯಾಪ್ತಿ ಅಂತ ಹೇಳಿದ್ರಲ್ಲ, ಅವರು ಶಿವಸುಂದರರು ಬಹಳ ಸೂಕ್ಷ್ಮ ಹೇಳಿದ್ರು. ಎಲ್ಲರೂ ಇರುವಂತ ಪ್ರಕರಣ, ಅವರು ಸ್ಟ್ಯಾನ್ ರವರು ಯಾವುದೋ ವ್ಯಕ್ತಿಗಳ ಒಂದು ವರ್ಗದವರ ಅಥವಾ ಆದಿವಾಸಿಗಳ ಪರವಾಗಿ ಹೋರಾಡ್ತಾ ಇದ್ದವರು ಅಂತ ಅನ್ನೋದಕ್ಕಿಂತ ಅವರನ್ನು ಮನುಷ್ಯರಾಗಿ ಕಂಡು ಮನುಷ್ಯರಾಗಿ ಅವರನ್ನ ಸಂವಿಧಾನಬದ್ಧವಾದಂತಹ ಹಕ್ಕುಗಳ ಬಗ್ಗೆ ಹೋರಾಟ ಅನ್ನೋದಕ್ಕೆ ಬದುಕಲಿಕ್ಕೆ ಬಿಡಿ ಅಂತ. ಅವರ ಅವರಿಗೆ ಭೂಮಿ ಕೊಡುವಂತದ್ದಲ್ಲ, ಭೂಮಿ ಕೊಡೋದು ಗಣಿ ಇಲಾಖೆ ವಿಚಾರ ಏನಂದ್ರೆ ಗಣಿಯ ದೊಡ್ಡ ಮಾಫಿಯಾ ಅದು ದೊಡ್ಡ ಮಾಫಿಯಾ ಅಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ನೀವು ಕೋಟಿಗಟ್ಟಲೆ, ಅದು ಬೇರೆ ವಿಚಾರ. ಅದರಲ್ಲಿ ಬಲಿಪಶು ಆಗುವವರು ಎಷ್ಟೋ ಲಕ್ಷಾಂತರ ಮಂದಿ, ಅದು ಜನಗಳಿಗೆ ಗೊತ್ತಿಲ್ಲ, ಇನ್ನೋಸೆಂಟ್ ಪರ್ಸನ್ಸ್. ಆದ್ರೆ ಒಂದು ಸರ್ಕಾರದ ಯೋಜನೆಗಳಿಂದ ಸಾಮಾನ್ಯ ಜನರ ಮೇಲೆ ಹಕ್ಕುಗಳ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದು ಅದು ಎಲ್ಲವೂ ಬೀಳುತ್ತೆ. ಸಾಮಾನ್ಯವಾಗಿ ಜನರು ಏನಿರುತ್ತೆ ಅಂದ್ರೆ ಮಾನವ ಹಕ್ಕು ಅಂತ ಹೇಳಿದ್ರೆ ಪೊಲೀಸರು ಹೊಡೆಯುವುದು ಅನ್ನೋದು. ಇದು ಪೊಲೀಸರು ಹೊಡೆಯುವರು ಅಂತಲ್ಲ, ಸರ್ಕಾರದ ಯಾವುದೇ ನಿರ್ಧಾರಗಳು, ಅದು ಯಾವುದೇ ಒಂದು ಯೋಜನೆಗಳು ಒಬ್ಬ ಆ ಸ್ಥಳೀಯ ಜನರ ಅಥವಾ ಆ ಇಡೀ ರಾಜ್ಯದ ಅಥವಾ ಸ್ಥಳೀಯ ಜಿಲ್ಲೆಯ ಒಂದು ಹಕ್ಕಿನ ಮೇಲೆ ಪ್ರಭಾವ ಬೀರುತ್ತೆ, ದುಷ್ಪರಿಣಾಮ ಬೀಳುತ್ತೆ. ಇದೆಲ್ಲವೂ ಕೂಡ ಒಂದಲ್ಲೊಂದು ರೀತಿ ಬೇರೆ ಬೇರೆ ತರಬಹುದು. ಆದ್ರೆ ಪ್ರಸ್ತುತ ಪ್ರಕರಣಕ್ಕೆ ತಂದಾಗ ಏನಾಗತ್ತೆ, ಎಲ್ಲೋ ಒಂದು ಪ್ರಕರಣ ಆಗತ್ತೆ, ಎಲ್ಲೋ ಒಬ್ಬ ವ್ಯಕ್ತಿ ಜನರ ಮಧ್ಯೆ ಇರ್ತಾನೆ. ಆ ಪ್ರಕರಣಕ್ಕೂ ಈ ಒಂದು ವ್ಯಕ್ತಿಗೂ ಸಮಾಜ ಸೇವೆಗೂ ಸಂಬಂಧ ಇರುವುದಿಲ್ಲ. ಒಟ್ಟು ಪ್ರಕರಣ ಸರ್ಕಾರದ ಕೇಂದ್ರೀಕೃತವೇನ ಚುನಾವಣಾ ಹಿನ್ನೆಲೆಯಲ್ಲಿ ಹೋಗ್ತದೆ ಅಥವಾ ಅಧಿಕಾರ ರಕ್ಷಣೆ ಹಿನ್ನೆಲೆಯಲ್ಲಿ ಹೋಗ್ತದೆ. ಇದರಲ್ಲಿ ಬಲಿಪಶುಗಳಾದವರು ಹಲವಾರು ಮಂದಿ. ಈಗ ಸ್ಟ್ಯಾನ್ ರವರು ಏನೋ ಒಂದು ಮುಖ್ಯವಾಹಿನಿಯಲ್ಲಿ ಅವರು ಮೃತಪಟ್ಟಿದ್ರಿಂದ ಅಥವಾ ಹಿಂದಿನಿಂದ ಕೂಡ ಅವರ ಪರವಾಗಿ ಹೋರಾಟಗಳನ್ನ ನಡೀತಿದ್ರಿಂದ ಅವರ ವಿಚಾರವಾಗಿ ಮುಖ್ಯವಾಹಿನಿಗೆ ಬರ್ತಾ ಇದೆ, ಚರ್ಚೆಗಳು ನಡೀತಿದೆ. ಅವರ ಮರಣ ಏನಿದೆ ಒಂದು ಸುದ್ದಿ ಆಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಮರಣ ಏನಂದ್ರೆ ಅವರ ಮರಣ ಏನು ಬರುತ್ತಂದ್ರೆ ಒಟ್ಟು ವ್ಯವಸ್ಥೆಯ ಕೈಗನ್ನಡಿಯಾಗಿದೆ. ವ್ಯವಸ್ಥೆ ಏನಿದೆ ಆದ್ರೆ ನಾಳೆ ನೀವಿಲ್ಲಿ ಅಂದ್ರೆ ನೀವು ಇಲ್ಲಿ ಉಲ್ಲೇಖ ಪರೋಕ್ಷವಾಗಿ ಮಾತಾಡ್ತಾ ಹೋಗುವಂತದ್ದು ಇಂಥ ಪ್ರಕರಣಗಳು ದಿನನಿತ್ಯ ನಡೀತಾ ಇದೆ, ತುಂಬಾ ನಡೀತದೆ ಅಂತ ಹೇಳುವಂತದ್ದು. ಸ್ಟ್ಯಾನಿ ಅವರು ಒಬ್ಬ ದೊಡ್ಡ ವ್ಯಕ್ತಿಯಾದರು, ಜನಪ್ರಿಯ ವ್ಯಕ್ತಿಯಾಗಿದ್ದರು, ಹೋರಾಟಗಾರರಾಗಿದ್ದರು. ಹಾಗಾಗಿ ಅವರ ಸಾವು ಅದು ಮುಖ್ಯವಾಹಿನಿಯಲ್ಲಿ ಚರ್ಚೆಗೆ ಬರುತ್ತೆ, ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಬರುತ್ತೆ ಅಂತ ಪ್ರತಿದಿನ ಆಗತ್ತೆ. ಪೊಲೀಸರು ಪ್ರತಿದಿನ ಮಾಡ್ತಾ ಇದ್ದಾರೆ. ಇದು ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆ ಅಥವಾ ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟೋ ಪ್ರಕರಣಗಳು ಮುಚ್ಚಿ ಹೋಗಿ ಅದು ಮೇಲೆ ಬಂದಿಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮುಚ್ಚಿ ಹೋಗುತ್ತೆ ಅಂತ ಹೇಳ್ತೀರಿ ನೀವು. ಅವಾಗ ಈಗ ವಕೀಲರು ಇರ್ತಾರೆ, ವಕೀಲರು ಇಂಥ ವಿಚಾರಗಳ ಪರವಾಗಿ ತನ್ನ ಕ್ಲೈಂಟ್ ಪರವಾಗಿ ಮಾತನಾಡುವಾಗ ಒಂದಷ್ಟು ಅದನ್ನು ಸಮುದಾಯದ ನಡುವೆ ಕೂಡ ತರಬೇಕಲ್ಲ ವಿಚಾರಗಳನ್ನು. ಅಲ್ಲ, ಮುಖ್ಯವಾಗಿ ಯಾವುದೇ ಪ್ರಕರಣಗಳು ಈ ರೀತಿ ಹೋರಾಟಗಾರನ ಬದುಕು ಮತ್ತು ಸಾಮಾನ್ಯ ವ್ಯಕ್ತಿಗಳ ಬದುಕಿನಲ್ಲಿ ಏನಿರುತ್ತೆ, ಹೋರಾಟಗಾರರಿಗೆ ಅವರ ಬೆಂಬಲಿಗರು ಬೇರೆ ಇರ್ತಾರೆ. ಸಾಮಾನ್ಯ ವ್ಯಕ್ತಿಗೆ ಏನಂದ್ರೆ ಅವ್ರಿಗೆ ಬಂದಾಗ ಮನೆಯವರಿಗೆ ಆ ವ್ಯಕ್ತಿ ಜೈಲಿಂದ ಬಿಡುಗಡೆ ಅಷ್ಟೇ ಇರುವಂತದ್ದು, ಅದು ವ್ಯತ್ಯಾಸ ಇರುತ್ತೆ.
ಹಾಗಾಗಿ ಇಲ್ಲಿ ಪ್ರತಿಯೊಂದು ಪ್ರಕರಣಗಳಲ್ಲಿ ಕೂಡ ಅಲ್ಲಿ ಉಲ್ಲಂಘನೆ ಅಂತ ಆಗೇ ಆಗುತ್ತೆ. ಯಾವುದೇ ಪೊಲೀಸರು ಕಾನೂನಾತ್ಮಕವಾಗಿ ಅರೆಸ್ಟ್ ಮಾಡಲ್ಲ, ಅವರನ್ನು ಒಂದಷ್ಟು ದಿನ ಜೈಲಲ್ಲಿ ಇಟ್ಟಿರ್ತಾರೆ. ಆದರೆ ಪ್ರಸ್ತುತ ನಡೆಯುವಂಥ ಹಿನ್ನೆಲೆಯಲ್ಲಿ ಈ ಸ್ಟ್ಯಾನ್ ರವರದ್ದು ಏನಂದ್ರೆ ಮೆಡಿಕಲ್ ಹಿನ್ನೆಲೆಯಲ್ಲಿ ಅವರು ವಯೋವೃದ್ಧರು, ಅವರಿಗೆ ವೃದ್ಧತೆ ಹಿನ್ನೆಲೆಯಲ್ಲಿ ಒಂದು ವ್ಯವಸ್ಥೆ ಏನ್ ಮಾಡಬೇಕಿತ್ತು, ಅಥವಾ ಅವರು ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಮನುಷ್ಯನ ರೀತಿ ನೋಡಬೇಕಿತ್ತು, ಅವರನ್ನು ಯಾವ ರೀತಿ ರಕ್ಷಣೆ ಮಾಡಿ, ಈ ವಿಚಾರಗಳು ಈಗ ಚರ್ಚೆಗೆ ಬರಬೇಕಾದಂತ ವಿಚಾರ. ಇಲ್ಲಿ ಉಲ್ಲಂಘನೆ ಏನು ಅನ್ನೋ ವಿಚಾರ ನಾವು ಆಲೋಚನೆ ಮಾಡಬೇಕು. ಮುಖ್ಯವಾಗಿ ಸ್ಟ್ಯಾನ್ ರವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಯಾವುದೇ ಜೈಲಿನಲ್ಲಿ ಕೋರ್ಟ್ಗಳು ನೇರವಾಗಿ ಎಲ್ಲಿ ಕಳಿಸಿ ಜೈಲಿಗೆ ಕಳಿಸಿ, ಆ ಜೈಲಿನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಜೈಲಿನಲ್ಲಿ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ಎಲ್ಲರೂ ಕೂಡ ಒಂದಷ್ಟು ಮಂದಿಯನ್ನು ನೋಡ್ಲಿಕ್ಕೆ ಒಬ್ಬರು ಡಾಕ್ಟರ್ ವೈದ್ಯರು ಅಂತ ಇರ್ತಾರೆ. ಅವರಿಗೆ ಕಾಯಿಲೆಗಳು ಬಂದಾಗ ಅವರನ್ನ ಒಂದು ಟ್ಯಾಬ್ಲೆಟ್ ಕೊಟ್ಟು ಅದು ಚಿಕಿತ್ಸೆ ಮಾಡಲಿಕ್ಕೆ ವ್ಯವಸ್ಥೆಗಳು ಇರ್ತವೆ. ಆದ್ರೆ ಈ ವ್ಯವಸ್ಥೆ ಸರಿ ಇದೆಯಾ? ಈ ವ್ಯವಸ್ಥೆ ಸರಿ ಇದೆಯಾ? ಇದೆ. ಇನ್ನೊಂದು, ಒಬ್ಬ ವ್ಯಕ್ತಿಗೆ ಅಲ್ಲಿ ಸೌಖ್ಯ ಇಲ್ಲ ಅಂತ ಆದಾಗ ಏನ್ ಬರ್ತದೆ, ಎಲ್ಲಿ ಹೇಳಬೇಕು? ಮ್ಯಾಜಿಸ್ಟ್ರೇಟ್ ಅಲ್ಲಿ ಹೇಳಬೇಕು. ಆ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಏನ್ ಮಾಡ್ತಾರೆ ಕೆಲಸ ಅನ್ನೋದು. ಮ್ಯಾಜಿಸ್ಟ್ರೇಟ್ ಈಗ ಫಾದರ್ ಸ್ಟ್ಯಾನಿ ಅವರ ವಿಚಾರದಲ್ಲಿ, ಯಾಕಂತ ಹೇಳಿದ್ರೆ ಫಾದರ್ ಸ್ಟ್ಯಾನಿ ಅವರು ಪಾರ್ಕಿನ್ಸನ್ ಕಾಯಿಲೆಗೆ ಒಳಗಾಗಿದ್ದವರು, ಅನಂತರ ಮತ್ತೆ ಕೂಡ ಅವರ ಆರೋಗ್ಯ ಪರಿಸ್ಥಿತಿ ಹದಗೆಡುತ್ತೆ. ಇಂಥ ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ಒಂದು ಮೆಡಿಸಿನ್, ಒಂದು ಚಿಕಿತ್ಸೆ, ಕೊನೆಗೆ ಒಂದು ಏನು ಸ್ಟ್ರಾ ತಗೊಳ್ಳಿಕ್ಕೆ ಬೇಕಿದ್ರು ಕೂಡ ಅದು ನ್ಯಾಯಾಲಯದ ಮುಂದೆನೇ ಗೊಗರಬೇಕಾಗತ್ತೆ. ಅವರು ಈಗ ಜೈಲಲ್ಲಿ ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ? ಕೊಡಬೇಕಂತ ಇದೆ, ಕೊಡಬೇಕಂತ ಇದೆ, ಕೊಟ್ಟಿಲ್ಲ, ಎಲ್ಲಿ ಹೋಗ್ಬೇಕು? ಹೌದು. ಈಗ ಫಾದರ್ ಸ್ಟ್ಯಾನಿ ಅವರ ಕೇಸಲ್ಲಿ ನ್ಯಾಯಾಲಯ ಹೇಳಿದ ನಂತರನೇ ಕೊಡುವಂತದ್ದು. ಹೌದು. ಇದು ಒಂದು ಸ್ಟ್ರಾ ಕೇಳಿದಕ್ಕೆ ಏನ್ ಹೇಳ್ತಾರೆ ಅವರು? ಇಲ್ಲ, ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಅದೇ ದೇಶದಲ್ಲಿ ಈಗ ನೀವು ಹೇಳ್ತೀರಿ ಎಸ್ ಜೈಲಿನಲ್ಲಿ ಇದ್ದವರು ಎಸ್ ಬೇಸಿಕ್ ನೀಡ್ಸ್ ಅನ್ನು ಕೊಡಬೇಕಾಗಿತ್ತು ಅಂತ. ಇದೇ ವ್ಯವಸ್ಥೆ ಇರುವಂತದ್ದು. ಒಬ್ಬ ಮೋಸ್ಟ್ ಕ್ರಿಮಿನಲ್, ಭೂಗತ ಪಾತಕಿ ಅಂತ ಇದ್ದವರಿಗೆ ಅಲ್ಲಿ ಸೂಕ್ತ ವ್ಯವಸ್ಥೆ ಇರುತ್ತೆ. ಅಥವಾ ಜೈಲಿನಲ್ಲಿ ಅವರಿಗೆ ಗಾಂಜಾ ಸಿಗತ್ತೆ, ಎಲ್ಲವೂ ಸಿಗತ್ತೆ. ಆದ್ರೆ ಒಬ್ಬ ನೈಜವಾಗಿರುವಂತನೇ ಗಾಂಧಿ ತತ್ವವನ್ನು ಅನುಸರಿಸುವವನಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಅದೇ ಜೈಲಿನಲ್ಲಿ ಆ ಸೂಕ್ತ ವ್ಯವಸ್ಥೆನೂ ಇರುವುದಿಲ್ಲ, ಕನಿಷ್ಠ ಕಾನೂನುಬದ್ಧವಾದಂತ ವ್ಯವಸ್ಥೆಗಳು ಕೂಡ ಕೊಡುವುದಿಲ್ಲ. ಇಲ್ಲಿ ಇರುವಂತ ವ್ಯವಸ್ಥೆಗಳು, ಇಲ್ಲೂ ಕೂಡ ಜೈಲಿನಲ್ಲಿರುವಂತ ವ್ಯವಸ್ಥೆಗಳು. ಆದ್ರೆ ಪ್ರತಿಯೊಬ್ಬ ಕೈದಿ, ವಿಚಾರಣೆ ಜನ ಕೈದಿ ಅಥವಾ ಶಿಕ್ಷೆಗೊಳಪಟ್ಟ ಕೈದಿಗಳನ್ನ ಅವರ ಎಲ್ಲಾ ಹಕ್ಕುಗಳನ್ನ ಗೌರವ ಕೊಟ್ಟು ಸರ್ಕಾರ ಅವರನ್ನು ನೋಡ್ಕೋಬೇಕು. ಆರೋಗ್ಯದ ಹಕ್ಕು ಏನಿದೆ, ಆರೋಗ್ಯದ ಹಕ್ಕುಗಳನ್ನ ಅಥವಾ ತನ್ನ ಗೌರವದ ಇದು ವಕೀಲರೇ, ನಾವು ಸಣ್ಣ ಬ್ರೇಕ್ ತಗೊಳ್ಳುವ. ಬ್ರೇಕ್ ನಂತರ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ವಕೀಲರಲ್ಲಿ ಹೇಳುವಂಥದ್ದು, ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿ ಇರಬಹುದು ಅಥವಾ ಶಿಕ್ಷೆಗೆ ಒಳಗಾಗಿರುವ ಕೈದಿ ಇರಬಹುದು, ಆತನ ಆರೋಗ್ಯದ ಹಕ್ಕನ್ನು ಮತ್ತು ಆತನ ಗೌರವಯುತವಾಗಿ ಅವನನ್ನು ನಡೆಸಿಕೊಳ್ಳುವಂಥ ಹಕ್ಕನ್ನು ಕಾಯ್ದುಕೊಳ್ಳುವಂಥದ್ದು ಆ ಜೈಲಿನ ಹಾಗೆ ಸಂಬಂಧಪಟ್ಟ ಅಥವಾ ಜೈಲಿನ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಚಾರ ಅಂತ. ಸ್ಟ್ಯಾನಿ ಫಾದರ್ ಅವರ ವಿಚಾರದಲ್ಲಿ ಏನಾಗಿದೆ ಅಂತ ನೋಡೋಣ. ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ. ಎಸ್, ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಏನು ಕಸ್ಟಡಿ ಸಾವು ಇದು ನ್ಯಾಯವೇ ಅನ್ನುವ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಈಗಾಗಲೇ ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಖ್ಯಾತ ಮಾನವ ಹಕ್ಕುಗಳ ಪರ ಹೋರಾಡ್ತಾ ಇರುವಂಥ ವಕೀಲರಾಗಿರುವಂಥ ದಿನೇಶ್ ಹೆಗ್ಡೆ ಉಳೆಪಾಡಿ ಅವರಿದ್ದಾರೆ. ಜೊತೆಗೆ ನಮ್ಮ ಹತ್ರ ಈಗಾಗಲೇ ಬೆಂಗಳೂರಿನಿಂದ ಚಿಂತಕರಾಗಿರುವಂಥ ಶಿವಸುಂದರ್ ಅವರು ಕೂಡ ಮಾತಾಡಿ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಹಿನ್ನೆಲೆ ಮತ್ತು ಏನು ಯಾವ ಕಾರಣಕ್ಕಾಗಿ ಅವರು ಅರೆಸ್ಟ್ ಆಗಬೇಕಾಯಿತು, ಅಸಲಿ ಕಾರಣ ಏನು, ನಕಲಿ ಕಾರಣ ಏನು ಅನ್ನೋಂಥ ವಿಚಾರಗಳನ್ನು ಮುಂದಿಟ್ಟರು. ಭೀಮಾ ಕೋರೆಗಾಂವ್ ಚಳವಳಿ ಹೋರಾಟ, ಅದರ ಹಿನ್ನೆಲೆ, ಅದರ ಇತಿಹಾಸ ಮತ್ತು ಅದರ ವಾಸ್ತವದಲ್ಲಿ ಇವತ್ತಿನ ಕಾಲದಲ್ಲಿ ಅದರ ಪ್ರಸ್ತುತ ಈ ಎಲ್ಲ ವಿಚಾರವನ್ನು ನಮ್ಮ ಮುಂದೆ ಇಟ್ಟು ಸ್ಟ್ಯಾನ್ ಸ್ವಾಮಿ ಅವರನ್ನು ಯಾವ ರೀತಿಯಾಗಿ ಉಪ ಕಾಯ್ದೆಯಡಿ UAPA ಕಾಯ್ದೆಯಡಿ ಅವರನ್ನು ಪ್ರಕರಣ ಬುಕ್ ಮಾಡಲಾಗುತ್ತೆ, ಕೊನೆಗೆ ಯಾವ ರೀತಿ ಅವರು ಏನು ವಿಧಿವಶರಾಗ್ತಾರೆ, ಈ ಎಲ್ಲ ವಿಚಾರವನ್ನು ಶಿವಸುಂದರ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಇಂಥ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಏನದು, ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಅಂದರೆ ಏನು ಅನ್ನೋ ವಿಚಾರಕ್ಕೆ ಮಾತಾಡ್ತಾ ಇದ್ದೆವು. ವಕೀಲರಾದಂಥ ದಿನೇಶ್ ಹೆಗ್ಡೆ ಉಳೆಪಾಡಿ ಅವರು ಹೇಳುವಂಥದ್ದು, ಇಂಥ ಘಟನಾವಳಿಗಳು ಪ್ರತಿನಿತ್ಯವೂ ನಡೆಯುತ್ತದೆ. ಒಬ್ಬ ದೊಡ್ಡ ಮಟ್ಟದ ಜನಪ್ರಿಯ ಅಥವಾ ಹೆಸರುವಾಸಿ ಹೋರಾಟಗಾರರು ನಿಧನರಾದಾಗ ಅದೊಂಥರ ಮುನ್ನೆಲೆಗೆ ಬರುತ್ತೆ ಚರ್ಚೆ. ಆದರೆ ಈ ರೀತಿ ಏನು ಚರ್ಚೆಗೆ ಬರದೆ ನಡೆಯುವಂಥ ಪ್ರಕರಣಗಳು ಎಷ್ಟೋ ನಮ್ಮ ಮುಂದೆ ಇರುತ್ತೆ ಅಂತ ನೀವು ಹೇಳಿದ್ರಿ. ಜೈಲಿನಲ್ಲಿ ಅದು ವಿಚಾರಣಾಧೀನ ಕೈದಿ ಇರಬಹುದು ಅಥವಾ ಏನು ಶಿಕ್ಷೆಗೆ ಒಳಗಾಗಿರುವ ಕೈದಿ ಇರಬಹುದು. ಅವನಿಗೆ ಬೇಕಾದ ಏನು ಊಟೋಪಚಾರದ ವ್ಯವಸ್ಥೆ, ಬೇಸಿಕ್ ನೀಡ್ಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಔಷಧಿ ವ್ಯವಸ್ಥೆ, ಇವೆಲ್ಲವನ್ನು ಜೈಲಿನಲ್ಲಿ ಕಲ್ಪಿಸುವಂಥದ್ದು ಆತನ ಸಂವಿಧಾನದತ್ತ ಅದು ಏನು ಹಕ್ಕು ಕೂಡ ಆಗಿರುತ್ತೆ ಅನ್ನೋದನ್ನು ಇವತ್ತು ಹೆಗ್ಡೆ ಅವರು ಉಲ್ಲೇಖ ಮಾಡಿದರು. ಹೆಗ್ಡೆ ಅವರೇ, ಇಷ್ಟೆಲ್ಲ ಇದ್ದರೂ ಕೂಡ ಅದು ಪಾಲನೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಈಗ ಇನ್ನೊಂದು ಪ್ರಶ್ನೆ ಬರುವಂಥದ್ದು, ಪಾಲನೆ ಆಗ್ತಾ ಇಲ್ಲ. ಈಗ ನೀವು ಅದಕ್ಕೆ ಕಾರಣಗಳನ್ನು ಹೇಳ್ಬೋದು. ಈಗ ಉಪ ಕಾಯ್ದೆ UAPA ಕಾಯ್ದೆ ಅದನ್ನೆಲ್ಲ ಅವರಿಗೆ ಏನನ್ನು ಕೊಡಬಾರ್ದಂತ ಹೇಳುತ್ತಾ ಅಥವಾ ಇಲ್ಲ? ಉಪ ಕಾಯ್ದೆ ಏನು ಹೇಳತ್ತಂದ್ರೆ, ಅದು 1964ರಿಂದ UAPA ಕಾಯ್ದೆ ಇದೆ. ಆನಂತರ ಅದು ಬಹಳ ತೀವ್ರವಾದಂಥ ಕಾಯ್ದೆ. ಆ ಕಾಯ್ದೆಯಲ್ಲಿ ಏನಾಗುತ್ತಂದ್ರೆ, ಸಾಮಾನ್ಯ ಪ್ರಕರಣಗಳಲ್ಲಿ 90 ದಿವಸಗಳ ಅವಧಿಯೊಳಗೆ ಚಾರ್ಜ್ ಶೀಟನ್ನು ಹಾಕಬೇಕು, ಅಂತಿಮ ವರದಿಯನ್ನು ಹಾಕಬೇಕಂದ್ರೆ ಆ ಕಾಯ್ದೆಯಲ್ಲಿ ಏನಾಗುತ್ತಂದ್ರೆ 180 ದಿವಸಗಳ ಕಾಲ ಆತನನ್ನು ವಿಚಾರಣೆಗೆ ಒಳಪಡಿಸಬಹುದು, ಆತನಿಗೆ ಚಾರ್ಜ್ ಶೀಟ್ ಅಂತಿಮ ವರದಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ. ಹಾಗೆ ಇನ್ನೊಂದು, ಆ ಕಾಯ್ದೆಗಳ ಬಗ್ಗೆ ಬಹಳ ಹಿಂದಿನಿಂದಲೂ ಕೂಡ ಒಂದು ಮಿಸ್ಯೂಸ್ ಆಗುವಂಥದ್ದು ಇತ್ತು. ಹಾಗಾಗಿ ಅದನ್ನ ಕಾಯ್ದೆಗಳನ್ನ ಚಂದ್ರ ಪೂಜಾರಿ ಅವರು ಸಂಪರ್ಕದಲ್ಲಿದ್ದಾರೆ. ಒಂದು ನಿಮಿಷ. ಮುಂದುವರಿಸಿ. ಹಾಗಾಗಿ ಆ ಕಾಯ್ದೆಗಳನ್ನ ಬಗ್ಗೆ ಚರ್ಚೆಗಳು ನಡೀತಿತ್ತು. ಬದಲಾವಣೆ ಆಗಬೇಕು ಅನ್ನೋದು ಕೂಗು ಕೂಡ ಇತ್ತು. ಬದಲಾವಣೆಗಳು ಹಲವಾರು ಬಾರಿ ಆಯಿತು. 2004ರಲ್ಲಿ ಕೂಡ ಒಮ್ಮೆ ಬದಲಾವಣೆ ಆಯಿತು. ಆ ಬಳಿಕ ಆ ಬದಲಾವಣೆ ಕೂಡ ಹಲವಾರು ಮಂದಿಗೆ ಕೆಲವರು ಸುಳ್ಳು ಕೇಸುಗಳನ್ನು ಹಾಕುವಂಥದ್ದು ಜಾಸ್ತಿ ಆಯಿತು. ಅದನ್ನು ಕೂಡ ಬದಲಾವಣೆ ಮಾಡಬೇಕಂತ. ಆದರೆ 2019ರಲ್ಲಿ ಈ ನಮ್ಮ ಪ್ರಸ್ತುತ ಸರ್ಕಾರ ಏನ್ ಮಾಡಿತ್ತಂದ್ರೆ, ಹಿಂದೆ ಅದರ ಉಪಯೋಗ ಏನಿತ್ತಂದ್ರೆ, ಸಂಘಟಿತ ಹೋರಾಟಗಳು ಪ್ರಜಾಪ್ರಭುತ್ವದ ವಿರುದ್ಧ ಬಂದಾಗ ಅಂತಹ ಪ್ರಕರಣಗಳನ್ನ ಈ ಅನ್ಲಾಫುಲ್ ಅಸೆಂಬ್ಲಿ ಪ್ರಿವೆನ್ಷನ್ ಆಕ್ಟ್ ಅಂತ ಹೇಳ್ತಾರೆ, ಉಪ ಕಾಯ್ದೆ ಅಂತ ಹೇಳ್ತಾರೆ, ಅಕ್ರಮ ಚಟುವಟಿಕೆ ತಡೆ ಕಾಯ್ದೆ. ಅಕ್ರಮ ಚಟುವಟಿಕೆ ಅದು ಯಾವುದೋ ವಿಚಾರಕ್ಕೆ ಬರದೆ, ನಕ್ಸಲೈಟ್ ವಿಚಾರಗಳು ಅಥವಾ ಈ ಟೆರರಿಸಂ ಇಂಥ ಪ್ರಕರಣಗಳ ನಿರ್ದಿಷ್ಟವಾಗಿದ್ದಂತಹ ಪ್ರಕರಣವನ್ನ 2019ರಲ್ಲಿ ಇಂಡಿವಿಜುವಲ್ ಕೂಡ ಅರೆಸ್ಟ್ ಮಾಡಬಹುದು. ಹಿಂದೆ ಏನಿತ್ತಂದ್ರೆ ಸಂಘಟನೆಯನ್ನು ಫಸ್ಟ್ ಬರಬೇಕು. ಸಂಘಟನೆ ಅನ್ನೋದು ಅದ ವಿಕ್ರಮಗೌಡ ಈ ರೀತಿ ಎಲ್ಲ ನಕ್ಸಲೈಟ್ ವಿಚಾರ ಎಲ್ಲ ಬರ್ತದೆ. ನನಗೆ ಪ್ರೊಫೆಷನ್ ಆರಂಭದಿಂದಲೂ ಕೂಡ ಇಂಥ ಈ ಪ್ರಕರಣ ಬರ್ತಾ ಇದ್ರನ್ನ ನಾ ಆರಂಭದಲ್ಲಿ ಇದೇನಪ್ಪ ಅಂತ ನಮ್ಗೆ ಬಹಳ ಇದಿತ್ತು. UAP ಯಾಕಂದ್ರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟು ನೋಡುದು. ಮತ್ತು UAP ಎಲ್ಲಿ ಹೆಚ್ಚಾಗಿ ಪ್ರಕರಣ ದಾಖಲಿದೆ, ಉತ್ತರ ಭಾರತದಲ್ಲಿ, ಜಾರ್ಖಂಡ್ ಇಂಥ ಅಲ್ಲಿ ಏನಂದ್ರೆ ಈ ಗಣಿಗಾರಿಕೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯ ಆದಿವಾಸಿಗಳ ಮೇಲೆ ದೌರ್ಜನ್ಯ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಮೂಲಕ
ಅವರನ್ನ ಇವ್ರು ಬಾಯಿ ಮುಚ್ಚಿಸಲು ಬಾಯಿ ಮುಚ್ಚಿಸಲು ಈ ರೀತಿ ಈ ಮಿಸ್ಯೂಸ್ ಆಗ್ತಾ ಅಂತ ಸಂದರ್ಭದಲ್ಲೂ ಮಿಸ್ಯೂಸ್ ಆಗ್ತಾ ಇತ್ತು. 2019ರಲ್ಲಿ ಏನೇ ನೀವು ಪೋಸ್ಟಿಂಗ್ ಮಾಡಿದ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಕೂಡ ಇದನ್ನ UAP ಅನ್ನ ಲಗಾವ್ ಮಾಡ್ಲಿಕ್ಕೆ ನೋಡುದು. ಸ್ಟ್ಯಾನಿ ಅವರ ಮೇಲೆ ಅವರು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು ಅಂದ್ರೆ ಈ ರೀತಿ ತರಲಿಕ್ಕಾಗಿ ನೀವು ಪ್ರತಿಭಟಿಸಿದ್ರೆ ನಿಮ್ಮ ಪ್ರತಿಭಟನೆಯೂ ಕೂಡ ಇನ್ನು ಮುಂದೆ ಈ ರೀತಿ ಆಗತ್ತೆ ಅನ್ನೋದಕ್ಕೆ ಸ್ಟ್ಯಾನ್ ರವರ ಫಾದರ್ ಸ್ಟ್ಯಾನ್ ಅವರು ಒಂದು ಮಹತ್ತರ ಉದಾಹರಣೆ. ಅದೇನು ಕಾಲ್ ಇದೆ ಸರ್ ನಮಸ್ಕಾರ. ಎಸ್ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಈ ಒಂದು ಕಸ್ಟಡಿ ಸಾವು ಮತ್ತು ಇವಾಗ ಮುನ್ನೆಲೆಗೆ ಬಂದಿರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಯ ವಿಚಾರವಾದಂತ ವಿಚಾರ, ಈ ಎಲ್ಲ ನೆಲೆಯಲ್ಲಿ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಹಲೋ. ಎಸ್ ಸರ್. ಹಲೋ, ಕೇಳಿಸ್ತಾ ಉಂಟು ಸರ್? ಸರ್ ಕೇಳಿಸ್ತಾ ಇದೆ ನಂದೂನೇ? ಹಲೋ ಸರ್, ಕೇಳಿಸ್ತಾ ಉಂಟಾ? ಮಾತಾಡಿ ಸರ್, ಮಾತಾಡಿ ಸರ್. ಹಲೋ. ಎಸ್ ತಾಂತ್ರಿಕ ಸ್ವಲ್ಪ ಅಡಚಣೆ ಇದೆ, ನಾವು ಮುಂದೆ ಮಾತಾಡುವ. ಎಸ್, ಈಗ ಇದರಲ್ಲಿ ತಾವು ಕೇಳಿದಂತ ಪ್ರಶ್ನೆ ಏನಂದ್ರೆ UAP ಅಲ್ಲಿ ಉಪ ಅಂತ ಏನ್ ಹೇಳ್ತಾರೆ ಅಂತ ಪ್ರಕರಣ ವಿಶೇಷ ಬೇರೆ ಏನಿಲ್ಲ. ಅವರನ್ನ ಈಗ ನಾನು ವಿಶೇಷ ಏನಿಲ್ಲ, ನೀವು ಹ್ಯಾಂಡಲ್ ಮಾಡಿದ ಕೇಸ್ನ ಹಿನ್ನೆಲೆಯಲ್ಲಿ ನೀವು ಹೇಳಿ ಸರ್. ಅದೇ ಹಿನ್ನೆಲೆ ಹೌದು. ಹಾಗೆ ಅಲ್ಲ, ಅಲ್ಲಿ ಈದ್ವಲ್ಲಿ ಅವತ್ತು ಎನ್ಕೌಂಟರ್ ಆಯ್ತು, ಇಂದ ಹಲವು ಪ್ರಕರಣ ನಾವು ಮಾಡಿದ್ದೇನೆ. ಆದ್ರೆ ಕೇವಲ ತನಿಖಾಧಿಕಾರಿಗಳಿಗೆ ಇರುವಂತಹ ಅಧಿಕಾರಗಳು ಮತ್ತೆ ಅವರು ಎಷ್ಟು ಸಮಯದ ಒಳಗೆ ವರದಿಗಳನ್ನ ಹಾಕ್ಬೋದು, ಈ ಎರಡು ವಿಚಾರ ಬಿಟ್ರೆ ಮತ್ತೆ ಉಳಿದೆಲ್ಲವೂ ಸಾಮಾನ್ಯವಾಗಿ ಇತರ ಪ್ರಕರಣಗಳಂತೆ ತನಿಖೆ ನಡೆಯುವಂತ. ಓಕೆ, ನಾನು ಬರ್ತೇನೆ. ಎಸ್ ಸರ್, ನಮಸ್ಕಾರ. ಇದು ಸರ್ ಫಾದರ್ ಸ್ಟ್ಯಾನ್ ಸ್ವಾಮಿ ಅವರ ಕಸ್ಟಡಿ ಸಾವುನ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಏನೋ ಚರ್ಚೆಗೆ ಬಂದಿರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರ ಮತ್ತು ಈ ಸಾವು ನ್ಯಾಯವೇ ಅನ್ನುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾನು ಈ ಸಾವನ್ನು ಒಂಥರ ಕಾನೂನಿನ ಪರಿಭಾಷೆಯಲ್ಲಿ ಅಥವಾ ಹಕ್ಕಿನ ಪರಿಭಾಷೆಯಲ್ಲಿ ವಿಮರ್ಶೆ ಮಾಡೋದಿಲ್ಲ. ಸರಿ. ನನಗೆ ಅವರ ಸಾವು, ಹುಟ್ಟಿದ ಮನುಷ್ಯ ಸಾಯ್ಬೇಕು, ಅದೇನು ನನ್ನನ್ನು ದೊಡ್ಡ ಮಟ್ಟಿಗೆ ಕಾಡ್ಲಿಲ್ಲ. ಆದರೆ ಅವರ ಬದುಕು ಮತ್ತೆ ಸಾವು ಎತ್ತಿದ ಪ್ರಶ್ನೆಗಳು ನನ್ನನ್ನು ತುಂಬಾ ಡಿಸ್ಟರ್ಬ್ ಮಾಡಿವೆ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಶ್ನೆಗಳಿವೆಲ್ವಾ, ಅವರ ಬದುಕು ಸಾವಿನ ಪ್ರಶ್ನೆ, ಇದು ನಮ್ಮ ಡೆಮಾಕ್ರಸಿ, ಜುಡಿಷಿಯರಿ, ಪೊಲೀಸ್ ವ್ಯವಸ್ಥೆ ಮೇಲೆ ಮಾಡುವ ದೊಡ್ಡ ಕಮೆಂಟ್ರಿ, ಇದು ವಿಮರ್ಶೆ. ಇದು ಕೇವಲ ಈ ಸಂಸ್ಥೆಗಳ ಮೇಲೆ ಮಾತ್ರ ವಿಮರ್ಶೆ ಅಲ್ಲ, ಇದೇ ಸಂಸ್ಥೆಗಳನ್ನು ನಾವು ಹುಟ್ಟಿ ಹಾಕಿದ್ದು, ಅಂದ್ರೆ ನಮ್ಮ ಸಮಾಜ ಸಂಸ್ಕೃತಿ. ಆದ್ದರಿಂದ ನಮ್ಮ ಸಮಾಜ ಸಂಸ್ಕೃತಿಯ ಮೇಲೆ ಕೂಡ ಈ ವಿಮರ್ಶೆ ಇದೆ. ಯಾಕೆಂತ ಹೇಳಿದ್ರೆ, ಹಲೋ, ಕೇಳಿಸ್ತಾ ಉಂಟು ಸರ್, ಮುಂದುವರಿಸಿ. ನೋಡಿ, ತಮಿಳುನಾಡಿನ ಯಾವುದೋ ಮೂಲೆಯಲ್ಲಿದ್ದ ಪಾದ್ರಿ ಸ್ಟ್ಯಾನ್ಲಿ ಸ್ವಾಮಿ ಅವರು ಮನಸ್ಸು ಮಾಡ್ತಿದ್ರೆ ಇಲ್ಲಿ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಇವೆ. ಮತ್ತೆ ಅವರು ಪೋಸ್ಟ್ ಗ್ರಾಜುಯೇಟ್, ಅವರು ಯಾವ್ದೋ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆಗಿಯಾ, ಮೇಸ್ಟರ್ ಆಗಿಯಾ ಅಥವಾ ಪಾದ್ರಿ ಆಗಿಯೋ ನೆಮ್ಮದಿಯಲ್ಲಿ ಬದುಕಬಹುದಿತ್ತು. ಖಂಡಿತ. ಆದ್ರೆ ಹಾಗೆ ಮಾಡ್ಲಿಲ್ಲ ಅವರು. ದೇಶದ ಯಾವುದೋ ಮೂಲೆಯಲ್ಲಿರುವ ಬುಡಕಟ್ಟುಗಳ ಬದುಕು ನೋವಿದೆಲ್ಲ, ಅದು ಅವರನ್ನು ಆ ಕಡೆಗೆ ಕರೀತು. ಅದ್ರಲ್ಲಿ ಅರ್ಥ ಇದೆ. ಯಾಕೆಂತ ಹೇಳಿದ್ರೆ, ನಮ್ಮಲ್ಲಿ ಬುಡಕಟ್ಟುಗಳು ಒಂದು 7-8% ಇದ್ರು, ಅತಿ ಹೆಚ್ಚು ಡಿಸ್ಪ್ಲೇಸ್ ಆದವರಲ್ಲಿ ಬುಡಕಟ್ಟುಗಳೇ ಇದೆ. ಹೆಚ್ಚು ಕಡಿಮೆ ಒಂದು 40% ಬುಡಕಟ್ಟುಗಳು ವಸತಿ ಕಳೆದುಕೊಂಡಿದ್ದಾರೆ. ಕಳೆದ ನಮ್ಮ ಈ ಡೆವಲಪ್ಮೆಂಟ್ ಇದೆಲ್ಲ, ಇಂಡಸ್ಟ್ರಿಯಲೈಸೇಷನ್, ರೈಲ್ವೇಸ್, ಮೈನಿಂಗ್, ಇದಕ್ಕಾಗಿ 40% ಎಸ್ಟಿಗಳು ವಸತಿ ಕಳ್ಕೊಂಡಿದ್ದಾರೆ. ಮತ್ತು ಒಂದು ವಿಪರ್ಯಾಸ ಅಂತ ಹೇಳಿದ್ರೆ, ಅತಿ ಹೆಚ್ಚು ಭೂರಕ್ಷಣೆ
ಬುಡಕಟ್ಟುಗಳ ಭೂಮಿಯನ್ನು ರಕ್ಷಿಸಲಿಕ್ಕೆ ಸಾಕಷ್ಟು ಕಾನೂನುಗಳಿವೆ. 5th ಶೆಡ್ಯೂಲ್ ಆಯ್ತು. ಹೌದು. ಪೆಸ್ಸ ಅಂದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾಸ್. ಹೌದು. ಇವೆಲ್ಲವೂ ಅವರ ಭೂಮಿಯನ್ನು ಅವರು ಒಪ್ಪಿಗೆ ಇಲ್ಲದೆ ಪರಬಾರೆ ಮಾಡಬಾರದು ಅಂತ ಹೇಳೋ ಕಾನೂನಿನ ಚೌಕಟ್ಟುಗಳು. ಇಷ್ಟೆಲ್ಲ ಆದ್ರೂ ಅತಿ ಹೆಚ್ಚು ಭೂಮಿ ಕಳ್ಕೊಂಡವರಲ್ಲಿ ಬುಡಕಟ್ಟುಗಳ ಪಾಲು ಹೆಚ್ಚಿದೆ. ಇದನ್ನು ಸ್ಟ್ಯಾನ್ಲಿ ಪಾದ್ರಿ ಅವರು ಬುಡಕಟ್ಟುಗಳಿಗೆ ಹೇಳಿ ಮನವರಿಕೆ ಮಾಡಿ ಅದರ ವಿರುದ್ಧ ಹೋರಾಡಬೇಕು ಅಂತ ಅವರನ್ನು ಪ್ರೇರೇಪಿಸಿದ್ದು ಅವರು ಮಾಡಿದ ಅಪರಾಧ. ಇದು ಅಪರಾಧ. ಸೊ ಇದಕ್ಕಾಗಿ ಅವರ ಮೇಲೆ ಇಲ್ಲ ಸಲ್ಲದ ಕೇಸು ಹಾಕಿ ಟೆರರಿಸ್ಟ್ ಅದು ಮಣ್ಣು ಮೊಸನ ಅಂತ ಹೇಳಿ ಸೊ ಜೈಲಿಗೆ ಹಾಕಿದ್ರು ಕಡೆಯು 2020 ಅಕ್ಟೋಬರ್ ಅಲ್ಲಿ. ಈಗ ಮೇಲ್ನೋಟಕ್ಕೆ ನಮಗೆಲ್ಲ ನಮ್ಮ ಜುಡಿಷಿಯರಿ ಪೊಲೀಸು ಇವರೆಲ್ಲ ತಪ್ಪಿತಸ್ಥರಾಗಿ ಕಾಣ್ತಾರೆ. ಅದು ಅಂದ್ರೆ ಅದು ಅರ್ಥ ಆಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ 74 ವಯಸ್ಸಿನ ವ್ಯಕ್ತಿ, ಪಾರ್ಕಿನ್ಸನ್ ರೋಗದಿಂದ ಕೈ ನಡುಗುವ ವ್ಯಕ್ತಿ, ಸರಿಯಾಗಿ ಎದ್ದು ನಿಲ್ಲಕ್ಕೆ ಶಕ್ತಿ ಇಲ್ಲದ ವ್ಯಕ್ತಿ ಈಗ ನ್ಯಾಯಾಲಯ ಬೇಲ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆ ನ್ಯಾಯಾಲಯದಲ್ಲಿ ಮನುಷ್ಯತ್ವದ ಒಂದು ಚೂರು ಅದು ಉಳಿದಿದೆಯಾ ಅಂತ ಹೇಳೋ ನಮಗೆ ಗುಮಾನಿ ಬರ್ತದೆ. NIA ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಏಜೆನ್ಸಿ ಇರಬೇಕು, ಸತತವಾಗಿ ಇವರ ಬೇಲನ್ನು ವಿರೋಧಿಸ್ತಾ ಇರ್ತದೆ. ಇದೆಲ್ಲ ನೋಡಿದ್ರೆ ನಮಗೆ ಎಲ್ಲೋ ಆಳದಲ್ಲಿ ಅಯ್ಯೋ ಈ ಏಜೆನ್ಸಿಗಳು ಎಷ್ಟು ಕೆಟ್ಟಿವೆ ಅಂತ ಅನಿಸ್ತಾ ಇದೆ. ಬಟ್ ನನಗೆ ಅನಿಸ್ತಾ ಇರೋದು ಈ ಏಜೆನ್ಸಿಗಳು ಏನು ಆಕಾಶದಿಂದ ಬಂದದ್ದಲ್ಲ. ಇದು ನಮ್ಮ ಡೆಮಾಕ್ರಸಿ ಇರಬಹುದು, ಜುಡಿಷಿಯರಿ ಇರಬಹುದು, ಪೊಲೀಸ್ ಇರಬಹುದು, ಇದು ನೀವು ಎಲ್ಲ ಒಪ್ಪಿಗೆ ಕೊಟ್ಟೇ ನಡೆಯುವಂತದ್ದಲ್ವಾ ಇದು? ನಮ್ಮ ಡೆಮಾಕ್ರಸಿ, ಜುಡಿಷಿಯರಿ, ಪೊಲೀಸು, ಇದಕ್ಕೆ ನಾವು 5 ವರ್ಷಕ್ಕೊಮ್ಮೆ ಚುನಾವಣೆಯ ಮೂಲಕ ಒಪ್ಪಿಗೆ ಕೊಡ್ತೇವೆ. ಮತ್ತೆ ದಿನಾನಿತ್ಯ ಈ ರೀತಿ ಜನರನ್ನು ಬಲಿ ಕೊಡುವಾಗ ಅದರ ವಿರುದ್ಧ ಮಾತಾಡದೆ ಎದ್ದು ನಿಲ್ಲದೆ ನಾವು ದಿನನಿತ್ಯ ಒಪ್ಪಿಗೆ ಕೊಡ್ತಾ ಇದ್ದೇವೆ ಅದಕ್ಕೆ. ಸೊ ಆದ್ದರಿಂದ ನಮಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಈ ಸಂಸ್ಥೆಗಳು ಇದೆಲ್ಲ ನಮ್ಮ ಸಮಾಜದ ಆಳದಲ್ಲಿ ಬಹುತೇಕ ನಮ್ಮ ಮೇಲ್ವರ್ಗದ ಸಮಾಜ ಸಂಸ್ಕೃತಿಯ ಗರ್ಭದಲ್ಲಿ ಅಡಗಿರುವ ಕ್ರೌರ್ಯ, ಹಿಂಸೆ, ಅಸಮಾನತೆಗಳ ಪ್ರತಿರೂಪ ಈ ಸಂಸ್ಥೆಗಳು. ಸೊ ದೇ ಆರ್ ರಿಫ್ಲೆಕ್ಟಿಂಗ್ ದ ಇನ್ಹರೆಂಟ್ ವೈಲೆನ್ಸ್. ಅಂದ್ರೆ ಈ ಮೇಲ್ವರ್ಗ ತಳವರ್ಗದ ಮೇಲೆ ಸತತವಾಗಿ ನಡೆಸ್ತಿರುವ ಒಂದು ದೌರ್ಜನ್ಯವನ್ನು ಈ ಸಂಸ್ಥೆಗಳು ಪ್ರತಿಫಲಿಸ್ತಾ ಇವೆ. ನಾನೊಂದು ಹೇಳಬೇಕು, ನನಗೆ ಹಿಂದೆ ಕಥೆಗಳೆಲ್ಲ ನಮ್ಮ ಸಂಸ್ಥಾನಗಳಲ್ಲಿ ನಡೀತಾ ಇತ್ತು. ನಮ್ಮ ಸಮಯ ಮುಗಿತಾ ಬಂತು ಸರ್. ಮುಗಿತಾ? 1-2 ವಾಕ್ಯ ಹೇಳ್ಬೋದಾ? ಒಂದು ವಾಕ್ಯ. ಒಂದು ವಾಕ್ಯದಲ್ಲಿ ಆಗುದಿಲ್ಲ ಬಿಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ಈಗ ನಾವು ಸಮಾಪನ ಮಾಡಬೇಕಾಗಿದೆ. ಇದು ಚುಟುಕಾಗಿ ನೀವು ಹೇಳಬೇಕು. ನೀವು ಹಿನ್ನೆಲೆ ಹ್ಯಾಂಡಲ್ ಮಾಡಿದಂತ ಕೇಸ್ನ ನೆಲೆಯಲ್ಲಿ 1-2 ಅಂಶಗಳನ್ನು ಹೇಳಿ ವಕೀಲರೇ. ಇಷ್ಟೇ. ಅವರಿಗೆ ಉಪ ಕಾಯ್ದೆ ಏನಿದೆ UAP ಅಲ್ಲಿ ಬೇಲ್ ಇಲ್ಲ ಅನ್ನೋದು. ಇತ್ತೀಚೆಗೆ 2019 ಕಾಯ್ದೆ ಏನಿದೆ ಬೇಲ್ ಕೊಡಬಾರ್ದು. ಅದನ್ನೇ ಬಹಳ ಇಂಟರ್ನ್ಯಾಷನಲಿ ಡಿಸ್ಕಸ್ ಮಾಡುವಾಗ ಅಥವಾ ಮಾನವ ಹಕ್ಕಿನ ಹೋರಾಟಗಾರರು ಅಥವಾ ಹೇಳುವಂಥದ್ದು ಏನಂದ್ರೆ ಇದು ಆತನ ವಿಚಾರಣೆ ಮಾಡದೇನೆ ಆತನು ಜೈಲಿಗೆ ತಳ್ಳುವಂತ ಒಂದು ಕಾಯ್ದೆ. ಸೂಕ್ಷ್ಮವಾಗಿ ಹೇಳ್ಬೇಕಾದ್ರೆ UAPA ಕಾಯ್ದೆ ಏನಂದ್ರೆ ಒಬ್ಬ ವ್ಯಕ್ತಿಯನ್ನು ವಿಚಾರಣೆ ಮಾಡದೆ ಆತನ ಜೈಲಿಗೆ ಹಾಕುವಂತ ಕಾಯ್ದೆ. ಎರಡನೇದಾಗಿ ಯಾವುದೇ ಕಾಯ್ದೆ ಆತನ ಹಕ್ಕಿನ ಬಗ್ಗೆ ಅಡ್ಡ ಬರಬಾರದು. ಇಲ್ಲಿ ಜೈಲಿನಲ್ಲಿದ್ದಾಗ ಅಲ್ಲಿ ಕೊಡುವುದಿಲ್ಲ ಅನ್ನೋದೇ ಹೇಳುವಂಥದ್ದು ನಿಜವಾಗಿ ಅದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳುವಂಥದ್ದಲ್ಲ. ವಿಚಾರಣಾಧೀನ ಕೈದಿಯ ಬಗ್ಗೆ ಹೇಳಬೇಕಾದದ್ದು ಜೈಲಿನ ಅಥಾರಿಟಿಗಳು ಹೇಳಬಾರ್ದು. ಇಲ್ಲಿ ಕೂಡ ಈ ರೀತಿ ಬರ್ತಾ ಇದೆ, ಅದು ಕೂಡ ಮಹಾ ಅಪರಾಧ. ತನಿಖಾ ಏಜೆನ್ಸಿ ನಮ್ಮಲ್ಲಿ ಸ್ಟ್ರಾ ಇಲ್ಲ ಅಂತ ಹೇಳುವಂಥದ್ದು ಇಲ್ಲ. ಯಾಕಂದ್ರೆ ಜೈಲಿನಲ್ಲಿ ಏನು ವ್ಯವಸ್ಥೆ ಇದೆ ಊಟಕ್ಕೆ, ಅದು ಜೈಲಿನ ನಾವು ಚರ್ಚೆ ಮಾಡುವಾಗ ಕೂಡ ಅದು ಯಾಕೆ ಹೀಗೆ ಬರ್ತದೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಜೈಲಿನಲ್ಲಿ ಇರುವಾಗ
ಜೈಲಿನ ಅಧಿಕಾರಿಗಳು ಆತನಿಗೆ ಏನು ಬೇಕು, ಮಲಗಲಿಕ್ಕೆ ಎಲ್ಲಿ ಬೇಕು, ಆತನ ಅನಾರೋಗ್ಯ ವಿಚಾರ ಏನಿದೆ ಅದನ್ನು ಎಲ್ಲಾ ಜವಾಬ್ದಾರಿ ಜೈಲು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ. ನ್ಯಾಯಾಂಗದಲ್ಲಿ ಇರುವವನು ಏನು ಜೈಲಿಗೆ ಬಂದು ಸೇರಿದಾಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಹೋಗ್ತಾ ಇಲ್ಲ ಅಲ್ಲಿಗೆ. ಆದ್ರೆ ಕೋರ್ಟಿನ ಮುಂದೆ ಅದನ್ನು ವಿರೋಧಿಸುವಾಗ ಅದು ಏಜೆನ್ಸಿಗಳು ಮಾಡ್ತದೆ. ಈ ವ್ಯವಸ್ಥೆ ಏನಿದೆ, ಒಟ್ಟು ವ್ಯವಸ್ಥೆ ಜೈಲು ಮತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ, ಈ ಎರಡೂ ಕೂಡ ಇಲ್ಲಿ ತಪ್ಪಿಸಲಾಗಿದೆ. ಆದ್ರೆ ಕೋರ್ಟು ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ಆತನ ಬಗ್ಗೆ ಅನಾರೋಗ್ಯ ವಿಚಾರ ಬಂದಾಗ ಕೂಡಲೇ ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮ್ಯಾಜಿಸ್ಟ್ರೇಟ್ಗಳು ಸೀದಾ ಸರ್ಕಾರಿ ಆಸ್ಪತ್ರೆ ಅಂತ ಹೇಳ್ತಾರೆ. ಈ ವ್ಯವಸ್ಥೆ ಬದಲಾವಣೆ ಆಗಬೇಕು. ಒಬ್ಬ ಜೈಲಿನಲ್ಲಿ ಬಿದ್ದಂತ ವ್ಯಕ್ತಿ ನನಗೆ ಅಸೌಖ್ಯ ಇದೆ ಅಂತ ಹೇಳಿದಾಗ ಕೂಡಲೇ ಸ್ಪಂದನೆ ಮಾಡುವಂತಹ, ಅವರೀಗ ಪ್ರೊಫೆಸರ್ ಬಹಳ ಸೂಕ್ಷ್ಮವಾಗಿ ಹೇಳಿದರು, ನ್ಯಾಯಾಲಯಕ್ಕೆ ಮಾನವೀಯತೆ ಇಲ್ಲವೇ ಪ್ರಶ್ನೆ ಬರುತ್ತೆ. ಒಂದು ಪಾನೀಯ ಸೇವನೆಯ ಒಂದು ಸ್ಟ್ರಾ ಕೂಡ ನನಗೆ ವಿಚಾರ ಮಂಡಿಸಬೇಕಾಗುತ್ತೆ ಅಂತ ಹೇಳಿದ್ರೆ, ಆದ್ರೆ ನ್ಯಾಯಾಲಯಕ್ಕೆ ಹಲವು ಅನುಭವ ಇರುತ್ತೆ. ವಕೀಲರ ಮೂಲಕ ಸುಳ್ಳು ಕೂಡ ಹೇಳ್ತಾರೆ. ಈ ಅನುಭವದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೂಡಲೇ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಆದ್ರೆ ಇಂಥ ವ್ಯವಸ್ಥೆಗಳು ಕೂಡ ಬದಲಾಗಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಒಬ್ಬ ತನಗೆ ಸೌಖ್ಯ ಇಲ್ಲ ಅಂತ ಹೇಳಿದಾಗ, ನನ್ನ ಅನುಭವದಲ್ಲಿ ಹೇಳುವಾಗ ಸೌಖ್ಯ ಇಲ್ಲ ನಾವು ಬಹಳ ಇದು ಹೇಳ್ತೇವೆ, ವಿರೋಧಿಸ್ತಾರೆ. ಏನು ವಿರೋಧಿಸ್ತಾರೆ ಅಂದ್ರೆ, ಆತ ಜೈಲಿನಲ್ಲಿದ್ದಾನೆ, ಆದ್ರೆ ಆತನ ಆರೋಗ್ಯದ ವಿಚಾರವಾಗಿ ನಾವು ಬಂದಾಗ ನಾವು ನ್ಯಾಯಾಲಯದಲ್ಲಿ ಹೇಳುವಾಗ, ಇಲ್ಲ ಅವನಿಗೆ ಸೌಖ್ಯ ಇಲ್ಲ ಸರ್, ಅವರನ್ನ ಒಂದು ಪ್ರೈವೇಟ್ ಹಾಸ್ಪಿಟಲ್, ಅಲ್ಲಿ ಏನು ಪ್ರಯೋಜನ ಇದೆ? ಕಾನೂನಿನಲ್ಲಿ ಹೇಳತ್ತೆ ನೀವು ಸರ್ಕಾರ ಆಸ್ಪತ್ರೆಗೆ. ಹಾಗೆ ಸರ್ಕಾರ ಆಸ್ಪತ್ರೆ ಹೋದಾಗ ಅಲ್ಲಿ ವಿಶ್ವಾಸ ಇಲ್ಲ. ವಿಶ್ವಾಸಕ್ಕೆ ಪೂರಕವಾಗಿದೆಯಾ ಸರ್ಕಾರಿ ಆಸ್ಪತ್ರೆ ಅನ್ನೋದನ್ನ ನೋಡಬೇಕು. ಇಂಥ ಅಂದ್ರೆ ಜುಡಿಷಿಯರಿ ಆಗ್ಲಿ, ಪೊಲೀಸರಾಗ್ಲಿ ಅಥವಾ ಜೈಲಾಗ್ಲಿ, ಒಟ್ಟು ವ್ಯವಸ್ಥೆ ಮಾನವೀಯತೆ ಮತ್ತು ವಿಶ್ವಾಸಕ್ಕೆ ವಿಶ್ವಾಸಘಾತ ಆದ್ರಿಂದ ಸ್ಟ್ಯಾನ್ ರವಂತವರು ಅಥವಾ ಇನ್ನಿತರರು ಮರಣ ಹೊಂದುತ್ತಾರೆ ಹೊರತು ವ್ಯವಸ್ಥೆಯಲ್ಲಿ ಕಾನೂನುಗಳು ಕೂಡ ಬದಲಾವಣೆ ಆಗ್ಬೇಕು. ಇಲ್ಲಂದ್ರೆ ಈ ರೀತಿ ಒಂದು ಹೋರಾಟಕ್ಕೆ ಎಲ್ಲ ಇದ್ದಂತ ವ್ಯಕ್ತಿ, ಸಮಾಜದ ಅಲ್ಲಿ ಸೇವೆ ಮಾಡ್ತಂತ ವ್ಯಕ್ತಿಯನ್ನ ನಾವು ಇಲ್ಲಿ ಕಳ್ಕೊಳ್ಳಿಕ್ಕೆ ಕಾರಣವೇ ಏನಾಯ್ತಂದ್ರೆ, ಸಮಾಪನ ಮಾಡಬೇಕಾಗಿದೆ. ಸಂಸ್ಥೆಗಳು, ಒಂದೊಂದು ಸಂಸ್ಥೆಗಳ ಮೇಲೆ ಇರುವಂತ ನಾವು ಏನೀಗ ಅವಿಶ್ವಾಸತೆಯನ್ನು ನೋಡ್ತಾ ಇದ್ದೇವೆ, ಈ ಒಂದು ಅವಿಶ್ವಾಸತೆಗಳು ಬರ್ತದೆ. ಅಂತ ವಿಶ್ವಾಸಗಳು ಮತ್ತೆ ಮರಳಿ ಬರುವಂತ ವ್ಯವಸ್ಥೆ ಆಗ್ಬೇಕಲ್ವಾ? ಆಗ್ಬೇಕು. ಅದಕ್ಕೆ ಅಲ್ಲ, ಜುಡಿಷಿಯರಿ ಏನ್ ಹೇಳ್ತಾರೆ, ಮೊನ್ನೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೆ ಪ್ರೈವೇಟ್ ಹಾಸ್ಪಿಟಲ್. ಆದ್ರೆ ಜುಡಿಷಿಯರಿಗೆ ಬರುವಾಗ ಆತನ ಬದುಕು ಹಾರಿ ಹೋಗ್ತದೆ, ವಿಳಂಬ ಆಗಿರುತ್ತೆ. ಆದ್ರೆ ಮೊದಲು ಸ್ಪಂದಿಸಬೇಕಾದವ್ರು ಯಾರು? ಜೈಲಿನವರು. ಜೈಲಿಂದ ಅದು ನ್ಯಾಯಾಂಗಕ್ಕೆ ಬರದ ಹಾಗೆ ನೋಡ್ಕೊಳ್ಳುವಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡಬೇಕಾಗಿದೆ. ಪಾದ್ರಿ ಸ್ಟ್ಯಾನ್ ಸ್ವಾಮಿಯವರ ಸಾವು ಅದು ನ್ಯಾಯವೇ ಅನ್ನುವಂಥ ಒಂದು ವಿಚಾರವಾಗಿ ನಾವು ಮಾತಾಡ್ತಿದ್ದೆವು. ಯಾಕಂತ ಹೇಳಿದ್ರೆ ಮಾನವ ಹಕ್ಕಿನ ಸ್ಪಷ್ಟವಾದ ಉಲ್ಲಂಘನೆ ಆಗಿದೆ ಅನ್ನುವಂಥ ವಿಚಾರವಾಗಿ, ಮತ್ತು ಏನು ಅವರಿಗೆ ಸಂಬಂಧಪಡದ ವಿಚಾರಗಳನ್ನು ಅಥವಾ ಏನು ಅವರ ಪ್ರಕರಣಗಳಲ್ಲಿ ಉದ್ದೇಶಪೂರ್ವಕವಾಗಿ ಅವರ ಮೇಲೆ ಪ್ರಕರಣಗಳನ್ನು ದಾಖಲಾಯಿಸಲಾಯಿತು ಅನ್ನುವಂಥ ಆರೋಪಗಳು ಅವತ್ತಿನಿಂದ ಇವತ್ತಿನ ತನಕ ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲ ಹಿನ್ನೆಲೆಯಲ್ಲಿ ಮಾತಾಡಿದ್ದೇವೆ. ವಕೀಲರೇ, ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಭಾರತದಲ್ಲಿ ಆಗಬೇಕಾದ ಬದಲಾವಣೆಗಳು ಕಾನೂನು, ಜೈಲು, ಪೊಲೀಸು, ನ್ಯಾಯಾಂಗ ವ್ಯವಸ್ಥೆ, ಇದರ ಬಗ್ಗೆ ನಾವು ಇನ್ನೊಮ್ಮೆ ಮಾತನಾಡಬೇಕಂತ ವಿಚಾರ. ಯಾಕಂತ ಹೇಳಿದ್ರೆ ಜನರಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿ, ಅರಿವ ಅಗತ್ಯತೆ ಕೂಡ ಇರುತ್ತೆ. ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM